ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸದ ನಮ್ಮ ಮಾತುಕತೆ ಸಿಡಿ ಸರ್ಕಾರ. ಈಗಾಗಲೇ ಕಳೆದ 2 ದಿವಸಗಳಿಂದ ಕರ್ನಾಟಕದಲ್ಲಿ ಸಿಡಿ ಇಟ್ಕೊಂಡು ಅಥವಾ ಸಿಡಿ ವಿಚಾರವಾಗಿ ನಡೀತಾ ಇರುವಂಥ ಗದ್ದಲಗಳನ್ನು ನೀವೆಲ್ಲ ನೋಡಿರ್ತೀರಿ, ಕೇಳಿರ್ತೀರಿ. ಸೊ ಎಂಥ ಒಂದು ಅಸಹ್ಯವಾದ ಪರಿಸ್ಥಿತಿಗೆ ನಮ್ಮ ಕರ್ನಾಟಕ ಸರ್ಕಾರ ಬಂದು ನಿಂತಿದೆ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಮತ್ತು ತುಂಬ ವಿಷಾದನೀಯವಾದ ಘಟನೆ. ಈ ಬಗ್ಗೆ ನಾವು ಇವತ್ತಿನ ಒಂದು ಮಾತುಕತೆ ಅಥವಾ ಚರ್ಚೆಯನ್ನು ನಡೆಸ್ತಾ ಇದ್ದೇವೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ, ಅಶ್ರಫ್ ಅವರು ಮತ್ತು ಜೆರಾರ್ಡ್ ಟವರ್ಸ್ ಅವರು. ನಾನು ಇಬ್ಬರನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ, ಅಶ್ರಫ್ ಮತ್ತು ಜೆರಾರ್ಡ್ ಟವರ್ಸ್ ಅವರಿಗೆ. ಅಶ್ರಫ್ ಅವರು ಡಿವೈಎಫ್ಐ ಸಂಘಟನೆಯ ಮುಖಂಡರು, ಡಿವೈಎಫ್ಐ ಉಳ್ಳಾಳ ವಲಯ ಸಮಿತಿಯ ಅಧ್ಯಕ್ಷರು. ಜೊತೆಗೆ ಜೆರಾರ್ಡ್ ಟವರ್ಸ್ ಅವರು ಸುದೀರ್ಘ ಕಾಲದಿಂದ ಮಂಗಳೂರಿನಲ್ಲಿ ಬಹುಮುಖ್ಯವಾಗಿ ಸಾಮಾಜಿಕ ಕಾರ್ಯಕರ್ತರಾಗಿ ಸದಾ ಸಕ್ರಿಯರಾಗಿರೋರು. ಯಾವುದೇ ಜನಪರ ವಿಚಾರಗಳು ಬಂದಾಗ ತನ್ನದೇ ವೈಯಕ್ತಿಕ ನೆಲೆಯಲ್ಲಿ ಅಥವಾ ಯಾವುದೇ ಸಂಘಟನೆಗಳ ಜೊತೆಗೆ ಸೇರಿಕೊಂಡು ಆ ಒಂದು ವಿಚಾರವನ್ನು ಆಡಳಿತದ ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಥವಾ ಜನರ ಯಾವುದೇ ನೋವು ಸಂಕಟಗಳಿಗೆ ಸದಾ ಸ್ಪಂದಿಸುವಂಥ ಮತ್ತು ಇಂಥ ಯಾವುದೇ ಘಟನಾವಳಿಗಳು ನಡೆದಾಗ ಅದರ ಬಗ್ಗೆ ತಕ್ಷಣಕ್ಕೆ ಪ್ರತಿಸ್ಪಂದಿಸುವಂಥ ಒಬ್ಬ ಜನಪರ ವ್ಯಕ್ತಿ. ಅಶ್ರಫ್ ಅವರು ಕೂಡ ಅಷ್ಟೇ, ಸದಾ ಜನಪರ ಚಳವಳಿಯಲ್ಲಿ ತೊಡಗಿಸಿಕೊಂಡಿರುವವರು ಮತ್ತು ಯಾವತ್ತೆಲ್ಲ ನಾಗರಿಕ ಸಮಾಜ ಮಾತನಾಡಬೇಕು ಅಂತ ಸಂದರ್ಭದಲ್ಲೆಲ್ಲ ಒಬ್ಬ ನಾಗರಿಕ ಸಮಾಜದ ಪ್ರತಿನಿಧಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥ ಒಬ್ಬ ಜನಪರ ಕಾಳಜಿಯ ಮುಖಂಡರು. ಸೊ ಇವತ್ತು ನಾವು ಮಾತನಾಡುವಂಥ ವಿಚಾರ ಈಗಾಗಲೇ ನಾನು ಹೇಳಿದೆ, ಸಿಡಿ ಸರ್ಕಾರ ಅಂತ. ಎಷ್ಟೊಂದು ಅಸಹ್ಯವಾದ ಬೆಳವಣಿಗೆಗೆ ಇವತ್ತು ಕರ್ನಾಟಕ ಸಾಕ್ಷಿಯಾಗ್ತಾ ಉಂಟು. ಯಾವತ್ತೂ ಕೂಡ ಅಶ್ರಫ್ ಅವರೇ, ನಮ್ಮದು ಸಂಸ್ಕೃತಿಯನ್ನು ಬಿಂಬಿಸುವ ಪಕ್ಷ ಅಂತ ಹೇಳಿಕೊಳ್ಳುವಂಥ ಜೆರಾರ್ಡ್ ಟವರ್ಸ್ ಅವರೇ, ನಮ್ಮದು ಸಂಸ್ಕೃತಿ ಇರುವಂಥ ಪಕ್ಷ, ವಿಭಿನ್ನ ಪಕ್ಷ. ಹೌದು ಹೌದು ಹೌದು, ಪಾರ್ಟಿ ವಿತ್ ಡಿಫರೆನ್ಸ್. ನಿಜವಾಗಿ ಪಾರ್ಟಿ ವಿತ್ ಡಿಫರೆನ್ಸ್. ಇವರು ಇವತ್ತು ಒಂದೊಂದು ಹೇಳಿಕೆಗಳನ್ನು ಯಾರೂ ಹೊರಗಡೆಯವರು ಕೊಡ್ತಾ ಇಲ್ಲ. ಸ್ವತಃ BJPಯ MLAಗಳು ಅಥವಾ ನಾಯಕರುಗಳು ಅಥವಾ ಸಚಿವ ಸ್ಥಾನ ಆಕಾಂಕ್ಷಿಗಳಾಗಿದ್ದು ಕೊನೆಗೆ ಸಚಿವ ಸ್ಥಾನದಿಂದ ಕೈ ಬಿಟ್ಟವರು ಅಥವಾ ಸಚಿವ ಸ್ಥಾನ ಪಡೆಯಲಾಗದವರು ಇವತ್ತು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಸಿಡಿ ಇದೆ ಅಂತ. ನೋಡಿ, ಇಷ್ಟೊಂದು ಅಸಹ್ಯವಾದ ವಿಚಾರ. ಬಟ್ ಕೆಲವರು ಹೇಳ್ತಾರೆ ಅದು ಭ್ರಷ್ಟಾಚಾರದ ಸಿಡಿ ಅಂತ, ಕೆಲವರು ಹೇಳ್ತಾರೆ ಅವರದೇ ಪಕ್ಷದವರು ಅದು ನೋಡಲಾಗದಂಥ ಸಿಡಿ ಅಂತ. ಒಬ್ಬ ಅತ್ಯಂತ ಹಿರಿಯ ವಯಸ್ಸಿನ ಮುಖ್ಯಮಂತ್ರಿಯನ್ನು ಇಟ್ಕೊಂಡು ಸ್ವತಃ ಅವರದೇ ಪಕ್ಷದವರು ಈ ರೀತಿಯಾಗಿ ಮಾತಾಡ್ತಾರೆ ಅಥವಾ ಗದ್ದಲ ಎಬ್ಬಿಸ್ತಾರೆ ಅಂತ ಹೇಳಿದ್ರೆ, ಇದು ಯಾವ ಹಂತಕ್ಕೆ ನಾವು ಬಂದು ತಲುಪಿದ್ದೇವೆ, ನಮ್ಮ ರಾಜಕೀಯ ಯಾವ ಹಂತಕ್ಕೆ ಬಂದು ತಲುಪಿದೆ ಮತ್ತು ನಮ್ಮದು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳಿಕೊಳ್ಳುವವರು ಮಾಡ್ತಾ ಇರೋದಿದೇನಾ? ನೀವು ನಿಮ್ಮನ್ನು ಮತ ಕೊಟ್ಟು ಗೆಲ್ಲಿಸಿರುವವರಿಗೆ ನೀವು ಕೊಟ್ಟಿರುವಂಥ ಪ್ರತಿಯಾದ ಕಾಣಿಕೆ ಇದೆನಾ? ಈಗ ಇವತ್ತು ಒಬ್ಬೊಬ್ಬರು ನಮ್ಮ ಹತ್ರ ಸಿಡಿ ಇದೆ ಅಂತ ದಿನ ಬೆಳಗ್ಗೆ ಎದ್ದಾಗ ಹೇಳ್ತಾ ಇದ್ದಾರಲ್ಲ, ಇವರನ್ನು ಗೆಲ್ಲಿಸಿದಂಥ ಮತದಾರರು ಬಹುಶಃ ಇವತ್ತು ಆ ಮತದಾರರಿಗೆ ಇಷ್ಟು ಅಸಹ್ಯ ಆಗಿರ್ಬೋದು. ಅಯ್ಯೋ, ನಮ್ಮ ನಾಯಕ ದಿನ ಬೆಳಿಗ್ಗೆ ಎದ್ದು ನಮ್ಮ ಇನ್ನೊಬ್ಬ ಪರಮೋಚ್ಚ ನಾಯಕನ ವಿರುದ್ಧ ಸಿಡಿ ಇದೆ ಅಂತ ದಿನ ಬೆಳಿಗ್ಗೆ ಕೂಗಾಡ್ತಾನಲ್ವ ಅಂತ. ಸೊ ಇದು ಇವತ್ತು BJPಯ ಕತೆ. ಇದು ಒಂದು ವೇಳೆ ಇಂಥ ಒಂದು ವಿಷಯವನ್ನು JDS ಅಥವಾ ಕಾಂಗ್ರೆಸ್ ಮೊದಲಾಗಿ ಆರಂಭಿಸಿದರೆ ಅದು ಪ್ರತಿಪಕ್ಷಗಳು, ಅವರು ಕಾಂಗ್ರೆಸ್ನವರು, ಅವರು ಮುಸ್ಲಿಮರು, ಅವರು SDP ಅವರು, ಅವರು ನಕ್ಸಲರು, ಅವರು ಅರ್ಬನ್ ನಕ್ಸಲರು, ಅವರು ಕಮ್ಯುನಿಸ್ಟರು, ಅವರ ದೇಶದ್ರೋಹಿಗಳು, ಈಗೆಲ್ಲ ಆಗ್ತಾ ಇತ್ತು ಸ್ವಾಮಿ. ಬಟ್ ಇವತ್ತು ನಿಮ್ಮದೇ ಪಕ್ಷ, ನಿಮ್ಮದೇ ನಾಯಕರು ಹೇಳ್ತಾ ಇದ್ದಾರೆ ಸಿಡಿ ಇದೆ ಅಂತ. ನಾಚಿಕೆ ಆಗಬೇಕಲ್ವಾ? ಎಷ್ಟೊಂದು ಅಸಹ್ಯವಾದ ಪರಿಸ್ಥಿತಿಗೆ, ಸನ್ನಿವೇಶಕ್ಕೆ ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಂದು ನಿಲ್ಲಿಸಿದ್ದೀರಿ. ಏನು ಹೇಳೋದು ಗೊತ್ತಾಗೋದಿಲ್ಲ. ಅಶ್ರಫ್ ಅವರೇ, ಏನು ಹೇಳ್ತೀರಿ? ಸರ್ಕಾರ ಅದೇ ಹೇಳಿದಾಗೇನೆ ಪಾರ್ಟಿ ವಿತ್ ಡಿಫರೆನ್ಸ್ ಅಂತಾನೆ ಬಂದವರು, ಸಂಸ್ಕೃತಿಯ ರಕ್ಷಕರು, ರಾಷ್ಟ್ರ ಧರ್ಮವನ್ನ ಪಾಲಿಸುವವರು, ಈ ರೀತಿಯ ಘೋಷಣೆಗಳನ್ನ ಇಟ್ಕೊಂಡು ಬಂದದ್ದು.
ಕಾಂಗ್ರೆಸ್ಗಿಂತಲೂ ವಿಭಿನ್ನವಾಗಿ ನಾವು ಆಡಳಿತ ಕೊಡ್ತೇವೆ ಅಂತ ಅಧಿಕಾರಕ್ಕೆ ಬಂದಂತವ್ರು, ಜನಗಳನ್ನ ನಂಬಿಸ್ತಂತವ್ರು. ಇವತ್ತು ಇವರ ಪಕ್ಷದವರೇ ಇನ್ನು ಅಪ್ಡೇಟ್ ಆಗಿಲ್ಲ, ಅವರು ಸಿಡಿ ಎಲ್ಲ ಇದ್ದಾರೆ. ಸಿಡಿ ಮದುವೆ ಸಿಡಿಗಳು ಇಲ್ಲ, ಈಗ ಎಲ್ಲ ಪೆನ್ ಡ್ರೈವ್ ಅಲ್ಲಿ ಬರ್ಲಿಕ್ಕೆ ಶುರು ಆಗಿದೆ. ಇನ್ನು ಅದಕ್ಕಿಂತ ಅಡ್ವಾನ್ಸ್ ಏನ್ ಟೆಕ್ನಾಲಜಿ ಇದೆ ಅಂತ ಜನ ನೋಡ್ತಾ ಇರುವಂತ ಸನ್ನಿವೇಶದಲ್ಲಿ ಪರಮೋಚ್ಚ ನಾಯಕ ನರೇಂದ್ರ ಮೋದಿಜಿ ಅವರು ಹೇಳ್ತಾರೆ, ಪ್ರಧಾನಮಂತ್ರಿಗಳು ಡಿಜಿಟಲೀಕರಣ ಅಂತ. ಇವರು ಇನ್ನು ಒಂದು ಸ್ಟೆಪ್ ಹಿಂದೆ ಹೋಗಿದ್ದಾರೆ, ಸಿಡಿ ಎಲ್ಲ ಇದ್ದಾರೆ. ಹಾಗಾಗಿ ಮತ್ತೆ ಅದು ಸಮಸ್ಯೆಗಳು ಏನು ಇದೆ ಅದನ್ನೆಲ್ಲ ಬದಿಗಿಟ್ಬಿಟ್ಟು ಈ ಸಿಡಿ ರಾಜಕಾರಣ ಇದೆಯಲ್ಲ, ಇದು ಅತ್ಯಂತ ಅಸಹ್ಯದ ರಾಜಕಾರಣ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಮೌನ ಇದೆಯಲ್ಲ, ಅದು ಇನ್ನೂ ಒಂದು ನಿಗೂಢ ಮತ್ತೆ ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಎಲ್ಲೋ ಇದರಲ್ಲಿ ಸತ್ಯಾಂಶ ಇದೆಯೋ ಅನ್ನೋ ಒಂದು ರೀತಿ ಗೊಂದಲವನ್ನ ಜನಗಳಲ್ಲಿ ಹುಟ್ಟಾಕುವಂಥದ್ದು. ಅದು ಕೇವಲ ಭ್ರಷ್ಟಾಚಾರದ ಸಿಡಿ ಅಂತ ಹೇಳ್ತಾ ಇಲ್ಲ, ನೋಡಲಾರದ ಸಿಡಿ, ಕಣ್ಣಿನಲ್ಲಿ ನೋಡಲಾರದಂತ ಸಿಡಿ ಅಂತ ಯಾರು ಹೇಳ್ತಾ ಇರುವಂತವ್ರು? ಯತ್ನಾಳ್. ಹೌದು, ಯಾರು ಇವತ್ತು ಏನಿ ಬಿಜೆಪಿಯ ಮತ್ತು ಪರಿವಾರದ ಕೇಡರ್ಗಳಿದ್ದಾರೆ, ಸಂಘ ಪರಿವಾರದ, ಇವರು ಅತಿ ಹೆಚ್ಚು ಯಡಿಯೂರಪ್ಪನಿಗಿಂತ ಹೆಚ್ಚು ಪ್ರೀತಿಸುವಂತ ವ್ಯಕ್ತಿ ಯತ್ನಾಳ್, ಕಠೋರ ಹಿಂದುತ್ವವಾದಿ ಅಂತಾರೆ. ಒಮ್ಮೆ ವಾಜಪೇಯಿ ಸರ್ಕಾರದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿದ್ದು. ಇವತ್ತು ಈ ಅನಂತ್ ಕುಮಾರ್ ಹೆಗಡೆ ಮತ್ತು ಯತ್ನಾಳ್ ಅವರೇ ಇವರ ಫೈರ್ ಬ್ರ್ಯಾಂಡ್ ನಾಯಕರು. ಇವರು ಏಕಾಏಕಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇವತ್ತು ಇವರಿಂದಾನೇ ಸರ್ಕಾರ ಮುಜುಗರಕ್ಕೀಡಾಗುವಂತ ಪರಿಸ್ಥಿತಿ ಬಂತು. ಈ ರೀತಿಯ ಒಂದು ವ್ಯವಸ್ಥೆ ಇದೆಯಲ್ಲ, ಇದು ರಾಷ್ಟ್ರದಲ್ಲಿ ಕರ್ನಾಟಕದ ರಾಜಕಾರಣಕ್ಕೊಂದು ಒಂದು ನೆಲೆಗಟ್ಟಿತ್ತು, ಒಂದು ವಿಭಿನ್ನವಾದ ಒಂದು ಇದಿತ್ತು, ಗೌರವ ಇತ್ತು. ಯಾಕಂದ್ರೆ ದೇವರಾಜ ಅರಸು ಅಂತವರು, ಮತ್ತೆ ಕೆಂಗಲ್ ಹನುಮಂತನಂತವರು, ನಿಜಲಿಂಗಪ್ಪನಂತವರು, ಜೆ.ಎಚ್. ಪಟೇಲ್ ರಂತವರೆಲ್ಲ ಆಡಳಿತ ಮಾಡಿದಂತ ರಾಜ್ಯ ಇವತ್ತು ಈ ಅತ್ಯಂತ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತ ಮುಖ್ಯಮಂತ್ರಿನೂ ಇವರೇ, ಜೈಲಿಗೆ ಹೋದಂತ ಮುಖ್ಯಮಂತ್ರಿ ಇವರೇ. ಇವತ್ತು ಸ್ವಪಕ್ಷೀಯರಿಂದಲೇ ಸಿಡಿ ಆರೋಪವನ್ನ ಈ ರೀತಿಯ ಯಾವುದು ಭ್ರಷ್ಟಾಚಾರದ ಜೊತೆಗೆ ಇನ್ನೂ ನೋಡಲಾರದಂತಹ ಆರೋಪವ ನೀವು ಬೇರೆ ಯಾವ್ದಾದ್ರು ಒಂದು ಸರ್ಕಾರದ ಮೇಲೆ ಬಂದಿದ್ರೆ ನೀವು ತಿಳ್ಕೊಳ್ಳಿ. ಇವತ್ತು ಕೇರಳದ ಸರ್ಕಾರದ ಮೇಲೆ ಅಲ್ಲಿನ ಯಾವ್ದಾದ್ರು ಒಂದು ಆಡಳಿತ ಪಕ್ಷದ ಶಾಸಕನು, ಪಶ್ಚಿಮ ಬಂಗಾಳದ ಸರ್ಕಾರದ ಮೇಲೆ ಅಲ್ಲಿನ ಯಾವುದು ಆಡಳಿತ ಪಕ್ಷದ ಶಾಸಕನು ಮಾಡಿದ್ರೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಇವರ ಅರ್ಚಾಟ ಕಿರ್ಚಾಟ ಯಾವ ರೀತಿ ಇರ್ತಾ ಇತ್ತು. ಆದ್ರೆ ಇವತ್ತು ನೀವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀರಿ, ಪ್ರಮುಖ ಮಾಧ್ಯಮಗಳು ಸಹ ಇದರ ಬಗ್ಗೆ ದೀರ್ಘ ಯಡಿಯೂರಪ್ಪನ ಮೌನವನ್ನ ಪ್ರಶ್ನಿಸ್ತಾ ಇಲ್ಲ, ಮಾಡ್ತಾ ಇಲ್ಲ. ಆತಂಕಕಾರಿ ಬೆಳವಣಿಗೆ. ಮಾಧ್ಯಮಗಳು ಪ್ರಶ್ನೆ ಮಾಡಬೇಕಾಗಿತ್ತು, ಯಡಿಯೂರಪ್ಪನವರೇ ಕೇಸ್ ಕೊಡಿ, ನೀವು ನಿಮ್ಮ ಮೇಲೆ ಈ ರೀತಿ ಆರೋಪ ಬರ್ತಾ ಇದೆ, ತನಿಖೆಗೆ ಆದೇಶ ಮಾಡಿ, ಒಳಗಾಕಿ ಅವರನ್ನ. ಸುಮ್ಮನೆ ಏಕಾಏಕಿ ನನ್ನ ಮೇಲೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಮೇಲೆ, ಸಾಮಾನ್ಯ ಮನುಷ್ಯನ ಮೇಲೆ ಅಲ್ಲ ಆರೋಪ ಬರಬೇಕಾದ್ರೆ ಮುಖ್ಯಮಂತ್ರಿ ಮೌನವಾಗಿರುವುದು ಅಂದ್ರೆ ಅಧಿಕಾರ ಬೇಕಾದ್ರೆ ಪಡಿಲಿ. ಇದು ದಿಸ್ ಇಸ್ ನಾಟ್ ಎ ಪ್ರಾಪರ್ ವೇ ಟು ಗೆಟ್ ಎ ಪೊಲಿಟಿಕಲ್ ಪವರ್. ಇದು ನಥಿಂಗ್ ಬಟ್ ಎ ಬ್ಲಾಕ್ ಮೇಲ್. ಇದು ಬ್ಲಾಕ್ ಮೇಲ್, ಇದು ಬೇರೆ ಏನು ಅಲ್ಲ. ಬ್ಲಾಕ್ ಮೇಲ್ ಮಾಡುವಂತದ್ದು. ಆ ಬ್ಲಾಕ್ ಮೇಲ್ಗೆ ಬ್ಲಾಕ್ ಮೇಲ್ ಅನ್ನೋದನ್ನು ಅದು ಕೂಡ ಅವರದೇ ಪಕ್ಷದವರು ಹೇಳಿದ್ದಾರೆ. ಸಿಡಿ ತೋರಿಸಿ ಏನು ಸಚಿವ ಸ್ಥಾನ ಗಿಟ್ಟಿಸಿಕೊಂಡ್ರು ಅಂತ ಎಂತವ್ರು ಯತ್ನಾಳ್ ಅಂತವ್ರು, ಒಂದು ಕಾಲದಲ್ಲಿ ಸಮಾಜವಾದಿ ಅಂತ ಕರೆಸ್ಕೊಂಡಂತ ಪಕ್ಷಾಂತರ ಮಾಡ್ಕೊಂತ ಎಚ್ ವಿಶ್ವನಾಥ್ ಅಂತವ್ರು, ಇಂಥವರೆಲ್ಲ ಆರೋಪ ಮಾಡುವಂತದ್ದು. ನಾಚಿಕೆ ಆಗ್ಬೇಕು ಅವರಿಗೆ. ರಾಜಕಾರಣ ಮಾಡ್ತಾ ಇದಾರಲ್ಲ, ಇದು ರಾಜಕಾರಣ ಅಲ್ಲ, ಇದು ಸಮಸ್ಯೆಗಳು ಬೇಕಾದಷ್ಟಿದೆ. ಆ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗಿದೆ ಹೊರತು ಕೋವಿಡ್ ನಂತರದ ಸಮಸ್ಯೆಗಳಿದೆಯಲ್ಲ, ದೇಶ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ರಾಜ್ಯದಲ್ಲೂ ಹಲವಾರು ಸಮಸ್ಯೆಗಳಿದೆ, ನಿರುದ್ಯೋಗ ಇರ್ಬೋದು, ಪಿಂಚಣಿ ಬರ್ತಾ ಇಲ್ಲ. ಮೊನ್ನೆ ತೊಕ್ಕೊಟ್ಟಿನಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವಿ, ನನಗೆ ಬೇಜಾರಾಯ್ತು. 85-90 ವರ್ಷದ ಅಜ್ಜಿಯಂದಿರು ಒಂದು ಹೋರಾಟ ಪಿಂಚಣಿಗೆ. ಕೇರಳದಲ್ಲಿ 600 ರೂಪಾಯಿ ಇದ್ದ ಪಿಂಚಣಿ 1600 ರೂಪಾಯಿಯಲ್ಲಿ LDF ಸರ್ಕಾರ ಮಾಡಿದೆ. ಇಲ್ಲಿ 500 ರೂಪಾಯಿ ಪಿಂಚಣಿ ಕೊಡ್ಲಿಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇವರು ಸಿಡಿ ಗಲಾಟೆಯಲ್ಲಿ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಇದು ಟವರ್ಸ್ ಅವರೇ ಸಿಡಿ ನೋಡಿ, ಈ ಸರ್ಕಾರ ವ್ಯಭಿಚಾರದಲ್ಲಿ ಹುಟ್ಟಿದ ಕೂಸು ಅಂತೇಳಿ ಮುಂಚೆ ಯಾರ ಹೇಳಿದನ್ನು ಕೇಳಿದ್ದಾರೆ. ಈ ರೀತಿ ಇದು ಏನು ಈ ಸರ್ಕಾರ ರಚನೆ ಆದದ್ದು ಒಂದು ತರದ ವ್ಯಭಿಚಾರದಿಂದಾಗಿ. ಒಂದು ವೇಳೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ದು ಕಾಂಗ್ರೆಸ್ನವರು ಈ ತರದ MLA-ಗಳನ್ನು ಪರ್ಚೇಸ್ ಮಾಡುವುದನ್ನು ಮಾಡಿದ್ದರೆ ಈ ದಿವಸದ ತನಕ ಒಂದು 10-12 MLA-ಗಳು ಜೈಲಲ್ಲಿ ಇರ್ತಿದ್ರು. ಅವರ ಮೇಲೆ CBI ಪ್ರಯೋಗ, ಅವರ ಮೇಲೆ IT ಪ್ರಯೋಗ, ಅವರ ಮೇಲೆ ಇದ್ದ ಏನೆಲ್ಲ ನಮ್ಮ ಇಲಾಖೆಗಳುಂಟು ಕೇಂದ್ರ ಸರ್ಕಾರದ ಆಡಳಿತದೆಲ್ಲ ಅಡಿಯಲ್ಲಿ ಎಲ್ಲವನ್ನೂ ಕೂಡ ಪ್ರಯೋಗ ಮಾಡ್ತಿದ್ದರು. ಆದರೆ ಒಂದು ಮುಖ್ಯಮಂತ್ರಿಯನ್ನು ಇವತ್ತು ಇಷ್ಟು ಹೀಯಾಳಿಸುವಾಗ ಹೆಸರು ಹೇಳಿದಾಗೆ 1947 ಇಸವಿಯ ನಂತರ ಕರ್ನಾಟಕದ ಹಿಸ್ಟ್ರಿಯಲ್ಲಿ ಓರ್ವ ಮುಖ್ಯಮಂತ್ರಿಯನ್ನು ನಾಯಿಗಿಂದ ಕಡೆ ಮಾತಾಡಿದ್ದು ಇದೇ ಪ್ರಥಮ ಬಾರಿ, ಅದು ಕೂಡ ಸ್ವಪಕ್ಷದವರು. ವಿಷಾದನೀಯ ಘಟನೆ ಇದು, ವಿಷಾದನೀಯ ಘಟನೆ. ನೀವು ಸರ್ಕಾರ ಹುಟ್ಟಿಕೊಂಡದ್ದು ವ್ಯಭಿಚಾರದಿಂದ ಅಂತ ಹೇಳಿದರೆ ನೋಡಿ, ಇವರು ಯಾರು ಬಿಜೆಪಿಯವರೇ ಅದು ವ್ಯಾಪಾರದಿಂದ ಅಂತ ಹೇಳ್ತಾರೆ. ಶಾಸಕರನ್ನು ಕರೆತರಲು ಸರ್ಕಾರ ರಚಿಸಲು CP ಯೋಗೀಶ್ವರ್ 9 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಎಂದು ಸಚಿವ ರಮೇಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ. ಸೊ ಇವಾಗ ಆ ವ್ಯಾಪಾರ ಅಥವಾ ಆ ವ್ಯಾಪಾರದ ಸಲುವಾಗಿ ಸಂಬಂಧಪಟ್ಟ CD ಕೂಡ ಇರಬಹುದು ಏನೋ.
ಇದು ಈ ವ್ಯಾಪಾರ ಅನ್ನೋದಿದೆಯಲ್ಲ, ಇವರು ಇವತ್ತು ಹೇಳಿರ್ಬೋದು. ಹೌದು, ನಮ್ಮ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗ ಒಂದು ಮಾತು ಹೇಳ್ತಾರೆ, ಪಾಲಿಟಿಕ್ ಇಸ್ ನಥಿಂಗ್ ಬಟ್ ಎ ಬಿಸ್ನೆಸ್ ಅಂತ. ನಥಿಂಗ್ ಬಟ್ ಬಿಸ್ನೆಸ್ ಅಂತ. ಇದು ಬಿಸ್ನೆಸ್ ಅಂತಾರೆ ನಮಗೆ, ವ್ಯಾಪಾರನೇ. ಇಲ್ಲಿ ನಾವು ಹೂಡಿಕೆ ಮಾಡ್ತೇವೆ, ಅಧಿಕಾರವನ್ನ ಪಡಿತೇವೆ ಅನ್ನೋ ರೀತಿಯ ಹೇಳಿಕೆಯನ್ನು ಕೊಡ್ತಾರೆ. ಅದು ಕರ್ನಾಟಕಕ್ಕೆ ಬಂದು ಕೊಡ್ತಾರೆ. ಇವರು ವ್ಯಾಪಾರದ ದೃಷ್ಟಿಕೋನದಿಂದನೇ ಇವರು ರಾಜಕಾರಣವನ್ನ ಮಾಡ್ತಿರುವಂತವ್ರು. ಹಾಗಾದ್ರೆ ಚುನಾವಣೆಗಳನ್ನು ಕ್ಯಾನ್ಸಲ್ ಮಾಡಿ ಹಣದಲ್ಲಿಯೇ ಪರ್ಚೇಸ್ ಮಾಡುವುದಲ್ಲ. ನಾವು ಕುರಿಯೆಲ್ಲ ಈಗ ಬರ್ತದೆ, ಆಕ್ಷನ್ ಆಗ್ತದೆ, ಕುರಿಗಳು ಘಟ್ಟದಿಂದ ಕುರಿ ಬರ್ತದೆ. ಈಗ ಕುರಿಗಳಾಗ್ತಾ ಇರೋದು ನಾವು ನೀವು. ಹೌದು ಹೌದು, ಆಪ್ಷನ್ ಆದಾಗೆ ಬಿಜೆಪಿಯ ರಾಜಕಾರಣ ಇದೆಯಲ್ಲ, ಇದು ಗುಜರಾತ್ ಕೇಂದ್ರೀಕೃತ ರಾಜಕಾರಣ. ಅದು ಗುಜರಾತ್ ನಲ್ಲಿ ಪ್ರತ್ಯೇಕವಾಗಿ ವ್ಯಾಪಾರಿಗಳ ಕೇಂದ್ರೀಕೃತ ರಾಜಕಾರಣ. ಅದು ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಮೋದಿಜಿನ ಒಂದು ಕಡೆ ಹೇಳ್ತಾರೆ ಬಿಸ್ನೆಸ್ ಅಲ್ಲಿ ಇದೆಯಲ್ಲ, ಅವರ ತ್ಯಾಗ ಶ್ರಮ ಅನ್ನೋದು ಸೈನಿಕರ ತ್ಯಾಗ ಶ್ರಮಕ್ಕಿಂತ ಕಡಿಮೆ ಏನಲ್ಲ ಅನ್ನೋ ರೀತಿ ಹೇಳಿಕೆಯನ್ನು ಒಂದ್ಸತಿ ಕೊಟ್ಟಿದ್ದಾರೆ. ಯೂಟ್ಯೂಬ್ ಅಲ್ಲಿ ಇದೆ ಹೇಳಿಕೆ. ಈ ರೀತಿ ವ್ಯಾಪಾರಿಗಳ ಸರ್ಕಾರ ಇದು. ಇವರು ರಾಜಕಾರಣವೂ ಇವರಿಗೊಂದು ವ್ಯಾಪಾರ ಅಷ್ಟೇ. ಇದರಲ್ಲೇನು ಇವರಿಗೆ ವಿಶೇಷ ಏನೂ ಇಲ್ಲ. ಇವರು ಸೇವೆಯನ್ನ ಒಂದು ಕಡೆ, ಅದಕ್ಕಾಗಿನೇ ಇವರ ಏನು ಪಕ್ಷವನ್ನ ಕಟ್ಟದಂತ ಪೂರ್ವಿಕರಿದ್ದಾರೆ, ಇವರಿಂದ ಸ್ವಲ್ಪ ಭ್ರಮ ನಿರಸನಗೊಂಡು ಹಿಂದೆ ಹೋದಂತವ್ರು ಇರ್ಬೋದು. ಅದು ಜಸ್ವಂತ್ ಸಿಂಗ್ ಇರ್ಬೋದು, ಯಶವಂತ್ ಸಿನ್ಹಾ ಇರ್ಬೋದು, ಇವರೆಲ್ಲ ಹಿಂದೆ ಹೋಗಿದ್ದು ಇದಕ್ಕೇನೆ. ಇವರ ಪಕ್ಷ ಕಟ್ಟದಂತವ್ರು. ಹೌದೌದು, ಪಕ್ಷ ಅವರೇ ರೋಸಿ ಹೋಗಿದ್ದಾರೆ, ಬೇರೆಯವರು ಬಿಡಿ. ಸರ್, ಮತ್ತೆ ಅದಕ್ಕಿಂತ ಒಂದು ಬೇಸರದ ವಿಷಯ ಅಂತ ಹೇಳಿದ್ದಾರೆ, ಮೇನ್ ಇದು ಅಂಡರ್ಲೈನ್ ಮಾಡಿ ಕೆಂಪು ಅಕ್ಷರದಲ್ಲಿ ಬರೀಬಹುದು. ಒಂದು ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ರಾಜಕೀಯ ಮಾಡಿದವರು. ಇದು ದೇವರಿಗೆ ಮತ್ತು ಧರ್ಮಕ್ಕೆ ಮಾಡುವ ಅಪಮಾನ ಅಲ್ಲ ಇದು? ಈ ರೀತಿ ಒಂದು ಅವರೇ ಉತ್ತರ ಕೊಡಬೇಕು. ಸಂಸ್ಕೃತಿ ಮತ್ತು ಧರ್ಮದ ಬಗ್ಗೆ ಮಾತನಾಡುವವರೇ ಉತ್ತರ ಕೊಡಬೇಕು. ಎಸ್, ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಸಿಡಿ ಸರ್ಕಾರ, ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಕರ್ನಾಟಕ ಇಂಥ ಒಂದು ಅಸಹ್ಯವಾದಂಥ ಒಂದು ರಾಜಕೀಯ ಸನ್ನಿವೇಶಕ್ಕೆ ಬಂದು ನಿಂತಿದೆ. ಅಂದರೆ ಈಗಾಗಲೇ ನೀವೆಲ್ಲ ನೋಡಿರ್ತೀರಿ, ಸಿ ಡಿ ವಿಚಾರವಾಗಿ ಆಡಳಿತ ಪಕ್ಷದ ಪ್ರಮುಖ ನಾಯಕರುಗಳೇ ಮುಖ್ಯಮಂತ್ರಿಗಳನ್ನು ಇವತ್ತು ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ವಿಚಾರ ಅಥವಾ ಅಂಥ ಒಂದು ತಂತ್ರವನ್ನು ಬಳಸಿಕೊಳ್ತಾ ಇದ್ದಾರೆ. ಸಿ ಡಿ ಇದೆ, ಮುಖ್ಯಮಂತ್ರಿಗಳ ಸಿ ಡಿ ಇದೆ ನಮ್ಮಲ್ಲಿ ಅಂತ. ಅದಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನು ಕೊಡ್ತಾ ಇದ್ದಾರೆ. ಅದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಥ ಸಿ ಡಿ ಅಂತ. ಆದರೆ ಅದೇ ಪಕ್ಷದ BJP ಮುಖಂಡರು ಹೇಳ್ತಾರೆ, ಇಲ್ಲ, ಅದು ನೋಡಲಾಗದಂಥ, ಕಣ್ಣಿನಲ್ಲಿ ನೋಡಲಾಗದಂಥ ದೃಶ್ಯಗಳಿರುವಂಥ ಸಿ ಡಿ ಅಂತ. ಇಷ್ಟೊಂದು ಅಸಹ್ಯವಾದಂಥ ಒಂದು ಘಟನಾವಳಿಗೆ ಇವತ್ತು ಕರ್ನಾಟಕದ BJP ಸರ್ಕಾರ ಅದು ಏನು ಅದರ ದಿನನಿತ್ಯದ ಕಳೆದ 3-4 ದಿವಸಗಳ ಒಂದು ದಿನಮಾನದ ಅವರ ಮಾತು ಅಥವಾ ಅವರ ಅಬ್ಬಟ ಹೇಳಿಕೆಗಳು ನೋಡಿದರೆ ನಿಜವಾಗಿಯೂ ತಮ್ಮನ್ನು ಮತ ಕೊಟ್ಟು ಗೆಲ್ಲಿಸಿದಂಥ ಮತದಾರರಿಗೆ ಇವರು ಅಪಮಾನ ಮಾಡ್ತಾ ಇದ್ದರು ಅಥವಾ ಮತದಾರರ ಮುಖಕ್ಕೆ ಮಸಿ ಬಳಿತಾ ಇದ್ದಾರೋ ಅನ್ನುವಷ್ಟು ನಮ್ಮ ರೇಜಿಗೆ ಹುಟ್ಟುವಂಥ ರೀತಿಯಲ್ಲಿ ಇಲ್ಲಿ ಕರ್ನಾಟಕದ ಬೆಳವಣಿಗೆಗಳು ನಡೀತಾ ಉಂಟು. ಸಿ ಡಿ ವಿಚಾರಕ್ಕೆ ಬಂದರೆ ಒಂದು ನೆನಪಿಸಬೇಕಾದ ವಿಚಾರ, ಅಶ್ರಫ್ ಅವರೇ, 2008ರಲ್ಲಿ ಕೂಡ ಈಗಿನಂತೆ ಮುಖ್ಯಮಂತ್ರಿಗಳು ಇದೇ ಯಡಿಯೂರಪ್ಪನವರು ಭಾರಿ ಕಷ್ಟಪಟ್ಟು ಹರಸಾಹಸ ಮಾಡಿ ಏನೋ ಅಧಿಕಾರಕ್ಕೆ ಬಂದಿದ್ದರು. ಅದಕ್ಕಿಂತ ಮೊದಲು ನೀವು ನೆನಪಿಸ್ಕೊಳ್ಳಿ, 2006ರಲ್ಲಿ BJP ಮತ್ತು JDS ನೇತೃತ್ವದ ಸಮ್ಮಿಶ್ರ ಸರ್ಕಾರ ಇತ್ತು. ಆವಾಗ ಏನು ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿಯವರು ಆವತ್ತು ಏನು ಸರ್ಕಾರದ ಮುಂದೆ ಗಾಲಿ ಜನಾರ್ದನ್ ರೆಡ್ಡಿ ಅವರು CD ಒಂದನ್ನು ಹಿಡ್ಕೊಂಡು ವಿಧಾನಸೌಧದಲ್ಲಿ ಗದ್ದಲ ಎಬ್ಬಿಸಿದರು. ನನ್ನ ಕೈಯಲ್ಲಿ CD ಇದೆ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು 150 ಕೋಟಿ ರೂಪಾಯಿ ತಗೊಂಡಿದ್ದಾರೆ ಜಂತಕಲ್ ಮೈನ್ಸ್ಗೆ ಏನೋ ಪರ್ಮಿಷನ್ ಕೊಡಲಿಕ್ಕೆ ಅಂತ. ಅದು ಭಾರಿ ಕೊಲವಲನ್ನೇ ಎಬ್ಬಿಸ್ತು, ಭಾರಿ ರದ್ದಾಂತವನ್ನು ಎಬ್ಬಿಸ್ತು. ಅಂದರೆ ಒಟ್ಟು ಸಿಡಿಯ ವಿಚಾರವನ್ನೇ ಇಟ್ಕೊಂಡು ಬಂದವರು. ಆ ನಂತರದ ಬೆಳವಣಿಗೆಯಲ್ಲಿ ಏನಾಯ್ತಂತ ನೋಡಿ. ಆ ಒಂದು ಅಕ್ರಮ ಗಣಿಗಾರಿಕೆ ಬಗ್ಗೆ ಲೋಕಾಯುಕ್ತ ತನಿಖೆ ಕೂಡ ನಡೆಸ್ತದೆ. 2011ರಲ್ಲಿ ಲೋಕಾಯುಕ್ತರು ವರದಿ ಕೊಟ್ಟರು, ಅದರಲ್ಲಿ ಯಡಿಯೂರಪ್ಪರ ಅವರದೇ ಹೆಸರು ಇತ್ತು ಆ ಹಗರಣದಲ್ಲಿ. ಸೊ ನಂತರ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾಯಿತು, ಮತ್ತು ನೀವು ಹೇಳಿದಾಗೆ ಜೈಲಿಗೂ ಹೋಗಬೇಕಾಯಿತು. ಮತ್ತೆ 2018ರಲ್ಲಿ ಏನು ಅತಂತ್ರ ಪರಿಸ್ಥಿತಿ ಉಂಟಾಯಿತು. ಆನಂತರ ಏನಾಯಿತು ಎಲ್ಲ ಗೊತ್ತು ನಮಗೆ. ಆನಂತರ 9 ಕೋಟಿಯ ಏನು ಇದು ಅವರದೇ ಜಾರಕಿಹೊಳಿ ಹೇಳುವಂಥದ್ದು, ಶಾಸಕರನ್ನು ಖರೀದಿ ಮಾಡಲಿಕ್ಕೆ 9 ಕೋಟಿ ಬೇಕಾಯಿತು ಅಂತ. ಅದು ಅಫಿಷಿಯಲ್ ಆಗಿ ಎಷ್ಟು ಹೇಳ್ತಾ ಇದ್ದಾರೆ, ಅದು ಎಷ್ಟು 100 ಕೋಟಿ ತನಕ ದಾಟಿರ್ಬೋದು. ಒಬ್ಬೊಬ್ಬರು ಏನು MLAಗಳಿಗೆ ಕೂಡ 25 ಕೋಟಿ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪಗಳು, ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇತ್ತು. ಯಾಕೆ ಇದನ್ನೆಲ್ಲ ಹೇಳಿಕೊಂಡೆ ಅಂತ ಹೇಳಿದ್ರೆ, ಒಟ್ಟು
ಭ್ರಷ್ಟಾಚಾರ, ಸೇಡಿ, ಕೋಟಿ ಕೋಟಿ ಇದರಲ್ಲೇ ಸುತ್ತಾಡಿಕೊಂಡವರು ಇವತ್ತು ಮತ್ತೆ ಅದೇ ಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದಾರೆ. ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳ್ತೇವಲ್ಲ ನಾವು, ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ಅದರಿಂದ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ. ಸೊ ಅಲ್ಲೇ ಸುತ್ತಾ ಇದ್ದಾರೆ. ಅದು ಮಾತ್ರ ಇವಾಗಂತೂ ಅತ್ಯಂತ ಅಸಹ್ಯವಾದಂಥ ಒಂದು ಸನ್ನಿವೇಶಕ್ಕೆ ಬಂದು ನಿಂತಿದೆ. ಏನೋ ಇವತ್ತು ಸ್ವಲ್ಪ BJPಯ ವರಿಷ್ಠರು, ಕೇಂದ್ರದವರು ಏನೋ ಸ್ವಲ್ಪ ಎಚ್ಚರಿಕೆ ಕೊಟ್ಟ ಕಾರಣದಿಂದಾಗಿ ಇವತ್ತು ಸ್ವಲ್ಪ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಇನ್ನೊಂದು ಕಡೆ ಏನೋ ಕೇಂದ್ರದ ಅವರ ವರಿಷ್ಠ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟಿರೋದ್ರಿಂದ ಇವತ್ತು ತಕ್ಕ ಮಟ್ಟಿಗೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿದ್ದಾರೆ. ಆದರೆ ಮತ್ತೆ ನಾಳೆ ಏನಾಗುತ್ತೋ ಅನ್ನೋದು ಕೂಡ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇಲ್ಲಿ ಮಾತನಾಡಿರುವವರಂತೂ ಯಾರು ಕೂಡ ಸಾಮಾನ್ಯ ಸಣ್ಣ ಪಟ್ಟದ ನಾಯಕರಲ್ಲ, ದೊಡ್ಡ ದೊಡ್ಡ ನಾಯಕರುಗಳೇ ಮಾತಾಡಿರುವಂಥದ್ದು. ಇದು ಅಶ್ರಫ್ ಅವರೇ, ಇಷ್ಟು ಸುಲಭವಾಗಿ, ಇಷ್ಟು ಸರಳವಾಗಿ ಒಬ್ಬ ಮುಖ್ಯಮಂತ್ರಿಯನ್ನು, ಅದು ಕೂಡ ಹಿರಿಯ ವಯಸ್ಸಿನ ರಾಜಕಾರಣಿ, ಹಿರಿಯ ವಯಸ್ಸಿನ ಅನುಭವಿ ರಾಜಕಾರಣಿ, ಒಬ್ಬ ಅತ್ಯಂತ ದೀರ್ಘ ಅವಧಿಯಲ್ಲಿ ಏನೊಬ್ಬ ನಾಯಕತ್ವವನ್ನು ರೂಢಿಸಿಕೊಂಡಿದ್ದಂಥ ಯಡಿಯೂರಪ್ಪರಂಥ ಒಬ್ಬ ನಾಯಕನನ್ನು ಅಳಿಲಿಕ್ಕೆ ಈ ರೀತಿಯಾಗಿ ತನ್ನದೇ ಪಕ್ಷದವರು, ಅವರದೇ ಪಕ್ಷದವರು, BJP ಪಕ್ಷದವರೇ ಒಬ್ಬರ ನಂತರ ಒಬ್ಬರು ಹೇಳಿಕೆ ಕೊಡ್ತಾರಂತ ಹೇಳಿದರೆ, ಈ ಪಕ್ಷದ ವರಿಷ್ಠರು, ಕೇಂದ್ರದಲ್ಲಿದ್ದವರು ಇವರಿಗೆಲ್ಲ ಆಯ್ತಪ್ಪ ನಿಮಗೆ ಮನಸ್ಸಿಗೆ ಬಂದಾಗೆಲ್ಲ ಮಾತಾಡಿಕೊಳ್ಳಿ ಅಂತ ಪರ್ಮಿಟ್ ಕೊಟ್ಟಿರ್ತಾರಾ? ಏನು ಉದ್ದೇಶ ಇರ್ಬೋದು ಇವ್ರದ್ದು? ನೋಡಿ, ಯಡಿಯೂರಪ್ಪ ನೀವು ಹೇಳಿದ ಹಾಗೆ ಹಿರಿಯ ರಾಜಕಾರಣಿ, 28 ವರ್ಷ ವಯಸ್ಸು. ಹೌದು. ಆದರೆ ಹೈಕಮಾಂಡ್ನ ನೆಚ್ಚಿನ ರಾಜಕಾರಣಿ ಅಲ್ಲ, ನೆಚ್ಚಿನ ಮುಖ್ಯಮಂತ್ರಿ ಅಲ್ಲ ಅವರು. ಹೈಕಮಾಂಡ್ ಬಯಸುವಂತ ಮುಖ್ಯಮಂತ್ರಿ ಬೇರೆ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಸಂತೋಷ್ ಜಿ, ಏನ್ ಸಂತೋಷ್ ಅವರಿದ್ದಾರೆ, ಇವರು ಹೈಕಮಾಂಡಿನ ನೆಚ್ಚಿನ ಅಭ್ಯರ್ಥಿ, ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿ ಆಗಬೇಕಾಗಿದ್ದಂಥವ್ರು. ಆದ್ರೆ ಯಡಿಯೂರಪ್ಪನವರ ಏನಿದೆ ಆಪರೇಷನ್ ಕಮಲ ಇದೆ, ಅದು ಮತ್ತೆ ಹಣಬಲ, ಶ್ರೀಮಂತ ಕುಳಗಳವ್ರ ಜೊತೆ ಇದ್ದಾರೆ. ಅವರೇ ಮುಖ್ಯಮಂತ್ರಿ ಮಂತ್ರಿ ಸ್ಥಾನ ಪಡ್ಕೊಂಡಂತವ್ರು ಅವರೇ. ಮುರುಗೇಶ್ ನಿರಾಣಿ ಅಂತವರೆಲ್ಲ ದೊಡ್ಡ ದೊಡ್ಡ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು. ಅವರು ಕೇಸುಗಳು ಅವ್ರ ಮೇಲೆ ಬಿತ್ತು, ಧರ್ಮದ ದೇವರುಗಳ ಅವಹೇಳನ ಮಾಡಿದಂತ ಕೇಸುಗಳು ಈ ಮುರುಗೇಶ್ ನಿರಾಣಿ ಮೇಲೆ ಬಿತ್ತು, ವಾಟ್ಸ್ಆಪ್ ನಲ್ಲೆಲ್ಲ ಬಂತು. ಅವರು ಸಹ ಮಂತ್ರಿ ಸ್ಥಾನ ಪಡ್ಕೊಂಡು ಈ ಧರ್ಮ ರಕ್ಷಕ ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗ್ತಾರೆ, ಧರ್ಮ ನಿಂದನೆ ಮಾಡಿದಂಥವ್ರು. ಅಂದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಹೈಕಮಾಂಡ್ ಕೃಪಾ ಕಟಾಕ್ಷ ಇಲ್ಲದೆ ಪಕ್ಷದ ವರಿಷ್ಠರು, ಕೆಲವರು ಜನ ವರಿಷ್ಠರು, ಏನು ಬಸವನಗೌಡ ಯತ್ನಾಳು ಏನು ಸಣ್ಣ ಪುಟ್ಟ ರಾಜಕಾರಣಿ ಅಲ್ಲ, ಪಂಚಾಯತಿ ಲೆವೆಲ್ ನಂತವರಲ್ಲ, ಅಲ್ಲ, ಖಂಡಿತವಾಗಿ ಕೇಂದ್ರದಲ್ಲಿ ಲಿಂಕ್ಗಳಿರುವಂತವ್ರು. ಹೌದು, ಅಲ್ಲ, ಕೇಂದ್ರದಲ್ಲಿ ಹಿಂದೆ ವಾಜಪೇಯಿ ಸರ್ಕಾರ ರೇಣುಕಾಚಾರ್ಯನು ಇಲ್ಲಿ ವಿರೋಧ ಮಾಡಿ ಓಡೋಗಿದ್ದು ಡೆಲ್ಲಿಗೇನೆ, ಸಿಡಿಯನ್ನೇ ಇಟ್ಕೊಂಡು ಹೋಗಿದ್ದೇನೆ ಅಂತ ಹೇಳಿದ್ರು. ಹಾಗಾಗಿ ವರಿಷ್ಠರ ಒಂದು ಕೃಪಾ ಕಟಾಕ್ಷ ಕೆಲವರದ್ದು ಇದೆ. ಸರ್ಕಾರ ಬೀಳ್ಲಿ ಅನ್ನೋ ಒಂದು ಉದ್ದೇಶನೂ ಕೆಲವರಿಗೆ ಇರ್ಬೋದು. ಮತ್ತೆ ಯಡಿಯೂರಪ್ಪನವರು ಅದೇ ರೀತಿ ಕುಟುಂಬ ರಾಜಕಾರಣದ ಕಡೆ ಹೆಚ್ಚಿನ ಒಲವು, ಪಕ್ಷ ರಾಜಕಾರಣಕ್ಕಿಂತಲೂ. ಒಂದು ಕಡೆ ಮಗ ಸಂಸದ, ಒಂದು ಕಡೆ ವಿಜಯೇಂದ್ರ ಕಿಂಗ್ ಮೇಕರ್, ಮುಂದಿನ ಮುಖ್ಯಮಂತ್ರಿ ಅಂತ ಈಗಲೇ ತಯಾರಾಗುವಂತಹ ಪರಿಸ್ಥಿತಿ. ಉಪಚುನಾವಣೆಗಳ ಉಸ್ತುವಾರಿ ಎಲ್ಲ ಮಗನ ಕೈಗೆ. ಅದು ಯಾವ ರೀತಿ ಅಂದ್ರೆ, ಏನು ಅಮಿತ್ ಶಾ ಚಾಣಕ್ಯ ಅಂತಿದ್ರು, ಇವತ್ತು ಕರ್ನಾಟಕದ ಚಾಣಕ್ಯ ವಿಜಯೇಂದ್ರಗೆ ಉಸ್ತುವಾರಿ ಕೊಟ್ಟರೆ ಆ ಕ್ಷೇತ್ರದಲ್ಲಿ ಗೆಲುವು ಶತಸಿದ್ಧ ಅನ್ನೋ ರೀತಿಗೆ ಇವತ್ತು ಪಕ್ಷದೊಳಗಡೆ ಮಾತುಕತೆಗಳು ಚಾಲ್ತಿಯಲ್ಲಿದೆ. ಇದೆಲ್ಲ ಇರಬೇಕಾದ್ರೆ ಈ ಪಕ್ಷದಲ್ಲಿ ಹಿರಿಯವರು ನಾವೆಲ್ಲಿ ಮೂಲೆ ಗುಂಪಾಗ್ತಿದ್ದೇವೆ ಅನ್ನೋ ಒಂದು ಆತಂಕ ಅವ್ರನ್ನ ಕಾಡ್ತಿರೋದು ಸಹಜ. ಮತ್ತೆ ಆಪರೇಷನ್ ಕಮಲದ ಮೂಲಕ ಬಂದಂತವ್ರು ಅಧಿಕಾರ ಸಿಗದೆ ವಿಲವಿಲ ಒದ್ದಾಡ್ತಿರುವಂತದ್ದು ಸಹಜ. MTV ನಾಗರಾಜ್ ಏನಿದ್ದಾರೆ ಅವರೆಲ್ಲ ಶ್ರೀಮಂತರವರಲ್ಲ, ಅವರ ಒಂದೊಂದು ಕಾರುಗಳೇ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತವ್ರು. ಇವರೇ ಮಂತ್ರಿಗಿರಿ ಪಡ್ಕೊಂಡಿದ್ದು ಭಾರಿ ಕಷ್ಟದಲ್ಲಿ ಸಿಕ್ಕಿದೆ ನಮ್ಮ ಅಂಗಾರರಿಗೆ. 6 ಬಾರಿ ಗೆಲ್ಬೇಕಾಯ್ತು ಅವರು. ಇಲ್ಲೇ ಸುನಿಲ್ ಕುಮಾರ್ ಕ್ಯೂ ಅಲ್ಲಿ ಇದ್ರು. ಹೌದು, ಇಲ್ಲ ಎಲ್ಲ ಪ್ರಕಾರ ಹಿಂದುತ್ವವಾದಿಗಳು, ಪಕ್ಷಕ್ಕಾಗಿ ಹೋರಾಟ ಮಾಡಿದಂತವ್ರು, ಜೈಲಿಗೆ ಹೋದಂತವ್ರು. ಇಲ್ಲ, ಅವರಿಗೆ ಅಧಿಕಾರ ಇಲ್ಲ. ಶ್ರೀಮಂತರು ಅಧಿಕಾರ ಪಡ್ಕೊಂಡು ದುಡ್ಡು ಸೂಟ್ಕೇಸ್ ಮೂಲಕ ಅಧಿಕಾರ ಪಡ್ಕೊಂಡು ಈ ಪಕ್ಷದಲ್ಲಿ ಮಂತ್ರಿಗಳಾದ್ರು. ಆರೋಪ ಮಾಡಿದ್ದು ಮಾತ್ರ ಅಲ್ಲ, ಆರೋಪ ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ. ಈ ಆರೋಪವನ್ನ ಮೌನವಾಗಿ ಸಹಿಸಿಕೊಳ್ಳುವಂತಿದೆಯಲ್ಲ, ಮೌನಂ ಸಮ್ಮತಿಯ ಲಕ್ಷಣ. ಯಾಕೆ ನೀವು ಆರೋಪ ಮಾಡ್ತಿರುವಂತವ್ರ ಮೇಲೆ ನೇರವಾಗಿ ಕಾನೂನು ಕ್ರಮಕ್ಕೆ ಮುಂದಾಗಬಾರದು? ಸರ್ಕಾರ ನಿಮ್ದಿದೆ, ಕೇಂದ್ರದಲ್ಲೂ ಇದೆ, ರಾಜ್ಯದಲ್ಲೂ ಇದೆ. ಮಾಡಿ, ತನಿಖೆಗೆ ಆದೇಶ ಮಾಡಿ, ನ್ಯಾಯಾಂಗ ತನಿಖೆ ಕೊಡಿ. ಏನ್ ಸಿಡಿ ಇದೆ ಅವ್ರು ಹೇಳಿ, ಅವ್ರನ್ನ ವಿಚಾರಣೆ ಕರೀರಿ, ಸದನ ಸಮಿತಿಯ ಮೂಲಕನಾದ್ರೂ ಮಾಡಿ. ನೀವು ಯಾವ ರೀತಿ ತನಿಖೆ ಮಾಡ್ತೀರಾ ಮಾಡಿ. ಏನು ಮಾಡದೆ ನೀವು ಅವರ ಭದ್ರತೆಯನ್ನ ವಾಪಸ್ ತೆಗೆಯುವಂಥದ್ದು, ಇದು ಯಾವ ರೀತಿಯ ರಾಜಕಾರಣ ಅಲ್ಲ? ಕನಿಷ್ಠ ಪಕ್ಷದ ವತಿಯಿಂದ ಒಂದು ಶೋಕಾಸ್ ನೋಟಿಸ್ ಕೊಡಿ. ಏನು ಮಾಡದೆ ನೀವು ಸುಮ್ಮನೆ ಕೂತ್ಕೊಂಡು ಆರೋಪವನ್ನ, ಅದು ನೋಡಲಾರದ, ಕಣ್ಣಿನಿಂದ ನೋಡಲಾರದ ಸಿಡಿ, ಈ ರೀತಿ ಅಸಹ್ಯಕರ ಪದವನ್ನ ಬಳಸಿ ಜನಗಳನ್ನ ಏನೇನಲ್ಲ, ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ಕೊಡ್ಲೇಬೇಕಾಗುತ್ತೆ. ಯಡಿಯೂರಪ್ಪನವರು ಇದಾರಲ್ಲ, ಹಿರಿಯ ರಾಜಕಾರಣಿ, ರೈತರ ಮೇಲೆ ಗೋಲಿಬಾರು ಮಾಡಿದಂತ ಒಂದು ಅಪಕೀರ್ತಿನೂ ಅವ್ರಿಗೆ ಏನೇ ಬರುತ್ತೆ. ಚಳವಳಿಯನ್ನ ಕಟ್ಟದಂತವ್ರು ಅವರೇ,
ರೈತರ ಮೇಲೆ ಗೋಲಿ ಮಾಡಿದಂತವ್ರೆ, ಇವತ್ತು ಹಸಿರು ಶಾಲು ಹೊಡ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದಂತವ್ರು ಅವರೇ. ನಿಲುವುಗಳೇ ಇವರ ಮೌಲ್ಯವನ್ನ ಕಡಿಮೆ ಮಾಡಿದ್ದು. ಅದನ್ನ ಅವರು ಎನ್ಕೇಜ್ ಮಾಡ್ಕೊಂಡ್ರು ಅಷ್ಟೇ. ಇವರು ಯಡಿಯೂರಪ್ಪನವರು ಹಿರಿಯ ರಾಜಕಾರಣಿ ಇದ್ರಿದ್ದಲ್ಲ, ಅವರಲ್ಲಿ ಸುಮಾರು ಲೋಪಗಳಿದೆ. ಅವರಲ್ಲಿ ನನ್ನದೇ ಆದ ಒಂದು ಸಿಂಡಿಕೇಟ್ ಅನ್ನ ಒಳಗಡೆ ರಚಿಸಿಕೊಂಡಿದ್ದಾರೆ. ಮತ್ತೆ ಕುಟುಂಬ ಪ್ರೇಮ ಇದೆಯಲ್ಲ, ಇವರು ಯಾರೋ ಕಾಂಗ್ರೆಸ್ನ ಕುಟುಂಬ ರಾಜಕಾರಣದ ವಿರುದ್ಧ ಮಾತಾಡ್ತಾರೆ, ಇವರೇನು ಕಡಿಮೆ ಏನಿಲ್ಲ. ಇವರು ಕುಟುಂಬ ರಾಜಕಾರಣದ ಅತ್ಯಂತ ಫಲಾನುಭವಿಗಳು, ಪ್ರಬಲ ಫಲಾನುಭವಿಗಳು ಇವರು. ಇವ್ರ ಮಕ್ಕಳಿಗೆ ಬೇಕು, ಇವರ ಕುಟುಂಬದವರಿಗೆ ಬೇಕು. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ವಾಡ್ರಾನ ತೋರಿಸಿದ್ರೆ ಆಗೋದಿಲ್ಲ. ಇಲ್ಲೂ ಅದೇ ನಡೀತಾ ಇರುವಂಥದ್ದು. ಈ ಪಕ್ಷಕ್ಕೆ ರಕ್ತ ಕೊಟ್ಟಂತವ್ರು, ಶ್ರಮ ಕೊಟ್ಟಂತವ್ರು, ಮದುವೆಯಾಗದೇನೆ ಪ್ರಚಾರಕರಾಗಿ ಕೆಲಸ ಮಾಡಿದಂಥವ್ರು ಇದ್ದಾರೆ. ಇವತ್ತೆಲ್ಲ ಮೂಲೆ. ಯಾರು ದುಡ್ಡಿದೆ, ನಿರಾಣಿ, ಮೊನ್ನೆ ಬಂದ ನಾಗರಾಜು, ಶಂಕರ್, ಇವರು ಮಂತ್ರಿಗಿರಿ ಪಡ್ಕೊಳ್ಳುವಂಥದ್ದು. ಸಮಾಧಾನ ಇವಾಗ ಈ ಸಿಡಿ ಮತ್ತೆ ಈ ದುಡ್ಡಿದ ವ್ಯವಹಾರ ನೋಡುವಾಗ ಇನ್ನು ಮುಂದಕ್ಕೆ ಚುನಾವಣೆಯಲ್ಲಿ ಇವರ ಸಿಂಬಲ್ ಚೇಂಜ್ ಆಗುವ ಚಾನ್ಸ್ ಉಂಟು. ಸಿಡಿಯ ಮೇಲೆ ನೋಟಿದ್ದು ಅಟ್ಟಿ. ಯಾಕಂದ್ರೆ ಈಗ ಎರಡು ಬಾರಿ ಆಕ್ಟಿವ್ ಆಗಿ ನಮ್ಗೆ ಎಲ್ಲಿ ಕಾಣು. ಮತ್ತೆ ಈ ವಿರೋಧ ಇವರು ಮಾಡಿದ ಅನಾಹುತವನ್ನು ಮಾಧ್ಯಮದವರು ತೋರಿಸಲಿಲ್ಲ. ಅದಕ್ಕೆ ದೇವರೇ ಅವರದೇ MLA ಗಳಿಂದ ಈಗ ಎಲ್ಲ ಹೊರಗೆ ತರ್ತಾರೆ. ಈಗ ನೀವು ಆಗ ಹೇಳಿದಿರಿ, ಮತದಾರರಿಗೆ ಅಪಮಾನ ಆಗಿದೆ, ಅಲ್ಲಿ ಮತದಾರರ ಮುಖಕ್ಕೆ ಉಗುಳಿದಾಗೆ ಆಗಿದೆ. ಅಂದರೆ ಒಂದು ಮುಖ್ಯಮಂತ್ರಿಯನ್ನು ಲೇವಡಿ ಮಾಡಿದ್ದು 47ರ ನಂತರ ಫಸ್ಟ್ ಟೈಮ್. ಅದರ ನಂತರ ಸರ್ ಇನ್ನೊಂದು ಹೇಳ್ತೇನೆ, ತರ್ನಾಥ್ ಇವತ್ತು ಇವರ ಹೈಕಮಾಂಡಿಗೆ ಇವರ ಮೇಲೆ ಭಯ ಉಂಟು. ಯಾಕೆ ಹೇಳಿದ್ದಾರೆ, ಮೊದಲು ಇವರು KJP ಮಾಡಿ BJPಯನ್ನು ಹೊಡೆದಾಕಿದ್ದಾರೆ. ಹಾಗೆ ಮಾಡಿದರೆ ಇಲ್ಲಿ BJP ನಡೆಯುವುದಿಲ್ಲ. ಅದನ್ನು ಉಳಿಸುವಾಗೋಸ್ಕರ ಇವರಿಗೆ ವ್ಯಕ್ತಿ ಪೂಜೆ ಮಾಡಬೇಕಾಗಿದೆ. ಯಾರಿಗೆ? ಯಡಿಯೂರಪ್ಪರಿಗೆ. ಯಡಿಯೂರಪ್ಪರನ್ನು ಇವರು CD ಮುಖಾಂತರ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳುವಾಗ ಇವರು KJP ಮಾಡಿ ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡುವುದು, ಇವರನ್ನು CD ಹೆಸರಲ್ಲಿ ಇಲ್ಲಿ ಬ್ಲ್ಯಾಕ್ ಮೇಲ್ ಮಾಡುವುದು. ಒಟ್ಟಾರೆ ಇದೊಂದು ಬ್ಲ್ಯಾಕ್ ಮೇಲ್ ತಂತ್ರ. ಈಗ ಏನು ಬ್ಲ್ಯಾಕ್ ಮೇಲ್, CD ಇದೆಲ್ಲ ಸರಿ. ಆ ನಡುವೆ ನಾವು ಸ್ವಲ್ಪ ದಿವಸಗಳ ಹಿಂದಿನ ಘಟನಾವಳಿಗಳಿಗೆ ಹೋದರೆ, ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿಯಾಗಿರುವ ಯಾರು NR ಸಂತೋಷ್ ಅವರ ಆತ್ಮಹತ್ಯೆ ಯತ್ನದ ಹಿಂದೆ ಕೂಡ CD ಇದೆ ಅನ್ನುವಂಥ ಒಂದು ಅಭಿಪ್ರಾಯಗಳು, ಮಾತುಗಳು, ಆರೋಪಗಳು ಈ ನಡುವೆ ಕೇಳಿ ಬರ್ತಾ ಉಂಟು. ನೋಡಿ ಏನಾಗಿದೆ ಹೇಳಿದ್ದಾರೆ ಸರ್, ಇವತ್ತು ಏನಾಗಿದೆ ಹೇಳಿದ್ದಾರೆ, ಡಾಕ್ಟರ್ ಇಂದ ಗುಣಪಡಿಸದ ರೋಗವನ್ನು ಹರಕೆಯಲ್ಲಿ ದೇವರು ಗುಣಪಡಿಸುವ ಕೆಲವು ಆಗಿದೆ. ಅಂದರೆ ದೇವರು ಇಸ್ ದ ಫೈನಲ್ ದೇವರು. ಅದೇ ರೀತಿ ಇಲ್ಲಿ ಮಾಧ್ಯಮಗಳು ಮಾಡದನ್ನು, ವಿರೋಧ ಪಕ್ಷಗಳು ಮಾಡದನ್ನು ಅವರ ಸ್ವಪಕ್ಷವರಿಂದಲೇ ಆಗ್ತಾ ಇದೆ. ದಿಸ್ ಈಸ್ ಗಾಡ್ಸ್ ದಿಸ್ ಥಿಂಗ್ ಮಿರೇಕಲ್. ಇದು ದೇವರು ಇವತ್ತು ಮಾಡಿಸಿ. ಅದರಲ್ಲೂ ಯತ್ನಾಳ್ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ. CD DK ಶಿವಕುಮಾರ್ ಹತ್ರ ಇದೆ, ಜಮೀರ್ ಅಹಮದ್ ಅವ್ರ ಹತ್ರ ಇದೆ, ಕಾಂಗ್ರೆಸ್ ವರಿಷ್ಠರ ಹತ್ರ ಇದೆ. ಅವರ ಅನುದಾನವನ್ನ ಜಾಸ್ತಿ ಪಡಿತಾ ಇದ್ದಾರೆ. ಈಗ ನಾನು ದೇವರ ಹತ್ರ ಏನು ಸಿಡಿನೋ ಒಂದು ತನಿಖೆ ಆಗ್ಲಿ, ಸತ್ಯಾಂಶ ಹೊರಬರ್ಲಿ, ಜನಗಳು ಅಂತ ಗೊತ್ತಾಗ್ಲಿ. ಏನಲ್ಲ, ಈಗ ನಾನು ದೇವರ ಹತ್ರ ಬೇಡುವುದು ಏನ್ ಹೇಳಿದ್ದಾರೆ ಅಶ್ರಫ್ ತಾರ್ನಾಥ್ ಅಲ್ಲ, ಈ ಸಿಡಿಯನ್ನು ಮಕ್ಕಳ ಮುಂದೆ ಹೊರಗೆ ತಾರದಿದ್ದರೆ ಸಾಕು. ಈ ಮಾಧ್ಯಮದವರು ಒಳಗೆ ನೋಡ್ಲಿ. ಯಾಕೆ ಹೇಳಿದ್ದಾರೆ, ಈ ಮಕ್ಕಳ ಭವಿಷ್ಯ ಹಾಳಾಗುದು ಬೇಡ. ಸಿಡಿಯಲ್ಲಿ ಏನು ಉಂಟ ದೇವರಿಗೆ ಗೊತ್ತು. ಆದ ಕಾರಣ ಇದನ್ನು ಒಪ್ಪನಾಗಿ ಪಬ್ಲಿಕ್ಕಿಗೆ ತರುವುದು ಬೇಡ. ನನಗೆ ಮಕ್ಕಳ ಭಯ. ಈಗ ನನಗೆ ಕೂಡ ಮಕ್ಕಳಿದ್ದಾರೆ. ಆದ ಕಾರಣ ಇದು ವಯಸ್ಕರ ಇದರಲ್ಲಿ ಸರ್ಕಲ್ ಅಲ್ಲಿಯೇ ಇದನ್ನು ನೋಡಿಕೊಂಡು ಅಲ್ಲಿಯೇ ಪಾಸ್ ಆಗಲಿ. ಈ ರೀತಿ ಅಸಹ್ಯಕರ ರಾಜಕಾರಣ ಮಾಡ್ತಾ ಇದಾರಲ್ಲ, ನಿಜವಾಗ್ಲೂ ನಾಚಿಕೆ ಆಗ್ಬೇಕು ಇವರಿಗೆ. ರಾಜಕಾರಣಕ್ಕೊಂದು ಅದರದೇ ಆದ ಮೌಲ್ಯಗಳಿದೆ. ಇದು ಸುಮ್ಮನೆ ಏಕಾಏಕಿ ಸಿಡಿ ಇದೆ, ಸಿಡಿಯಲ್ಲಿ ಯಡಿಯೂರಪ್ಪ ಒಂದು ಪಾತ್ರಧಾರಿ ಯಡಿಯೂರಪ್ಪ, ಇನ್ನೊಬ್ರು ಯಾರು ಅಂತ ನಾನು ಏನಿದೆ ಕ್ವಶನ್ ಮಾರ್ಕ್. ಯಾವ ರೀತಿಯ ರಾಜಕಾರಣ ಇದು? ಅದನ್ನ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ಬಹುಶಃ ನೀವು ಹೇಳಿದಾಗೆ ಅಂತಿಮವಾಗಿ ಯಡಿಯೂರಪ್ಪ ಅವರನ್ನು ಪಟ್ಟದಿಂದ ಇಳಿಸಬೇಕು ಅನ್ನೋದೇ ಇವರೆಲ್ಲರ ತಂತ್ರಗಾರಿಕೆನೋ. ಯಾಕಂತ ಹೇಳಿದ್ರೆ ಒಬ್ಬನ ಮುಖಕ್ಕೆ ಮತ್ತೆ ಮತ್ತೆ ಮಸಿ ಬಳಿಯುವಂಥದ್ದು. ಅವರನ್ನು ಪಟ್ಟದಲ್ಲಿ ಕೂತ್ಕೊಳ್ಳಿಸ್ಲಿಕ್ಕೆ ರೂಲಿಂಗ್ ಕಾಂಗ್ರೆಸ್ನಲ್ಲಿ ಅಷ್ಟೇ ಒಂದು ನಿಮಿಷ, ಈ ರೂಲಿಂಗ್ ಕಾಂಗ್ರೆಸ್ನವರು ಒಳಗಿಂದ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ ನನಗೆ ಸುದ್ದಿ ಉಂಟು. ಯಾವಾಗ ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ ಈಗಲೇ ಅದು ಕಾಂಗ್ರೆಸ್ನಲ್ಲಿ ಕೂಡ ತೆರೆಯುವುದಿಲ್ಲ. ಇವತ್ತು ಕಾಂಗ್ರೆಸ್ನವರು ಬಾಯಿಯಕ್ಕೆ ತೆರೆಯುವುದಿಲ್ಲ ಹೇಳಿದರೆ, ಕಾಂಗ್ರೆಸ್ಸಿನ 4 ಪ್ರಮುಖ ಮುಖಂಡರು ಒಳಗಿಂದ ಒಳಗೆ ಒಪ್ಪಂದ ಮಾಡಿ ನಮ್ಮ ಜನರನ್ನು ನೀವು ತೆಕ್ಕೊಳ್ಳಿ ಅಂತೇಳಿ ನಾಟಕ ಮಾಡಿ ಆ ಕಡೆ ಹೋಗುವಾಗೆ ಮಾಡಿದ್ದಾರೆ. ಆ ಬಾಯಲ್ಲಿ ಇವರು ಇವತ್ತು ಹೇಗೆ ಮಾತಾಡುದು ಯಡಿಯೂರಪ್ಪರ ವಿರೋಧ? 100%. ಮತ್ತೆ ನಾನು ಇನ್ನೊಂದು ಹೇಳಿದ್ದೇನೆ ನನ್ನ ಸಾಮಾಜಿಕ ಜಾಲತಾಣದಲ್ಲಿ, ಹೊರಗಡೆಯಿಂದ ಒಳಗಡೆ ಬಂದದನ್ನು ನಾನು ನಾಯಿಗೆ ಒಂದು ಹೋಲಿಕೆ ಮಾಡಿದ್ದೇನೆ. ಯಾಕೆ ಹೇಳಿದರೆ, ನಮ್ಮ ಮನೆಯಲ್ಲಿ 2 ನಾಯಿ ಇರುವಾಗ ತಾರನಾಥ್ ಸರ್ ಅವರ ಮನೆಯಿಂದ 2 ನಾಯಿ ಈ ಕಡೆ ಬಂದ ಕೂಡಲೇ ನನ್ನ ನಾಯಿ ಜಾಸ್ತಿ ಹೊಗಳ್ತದೆ. ಎಂದರೆ ಇದಕ್ಕೆ ಮತ್ಸರ ಆಗ್ತದೆ.
ಅದೇ ರೀತಿ ಬೇರೆ MLAಗಳನ್ನು ಪರ್ಚೇಸ್ ಮಾಡಿದ ಕಾರಣ ಇವರ ಎಕ್ಸಿಸ್ಟಿಂಗ್ MLAನವರಿಗೆ ಹೊಟ್ಟೆ ಉರಿಯುತ್ತದೆ. ಅವನು ಬಂದ ಕಾರಣ ನನ್ನ ಹುದ್ದೆ ಹೋಯ್ತು. ಹೌದು 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 ಎಸ್ 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 ಸರ್ ಜೆರಾಲ್ಡ್ ಅವರು ಹೇಳಿದಾಗೆ ಇದು ಏನು ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಬೀಳ್ಲಿಕ್ಕೆ ಕಾರಣ ಆಯ್ತು. ಅದರಲ್ಲಿ ಕಾಂಗ್ರೆಸ್ಸಿಗರ ಕೊಡುಗೆ ಬಹಳಷ್ಟಿದೆ. ಅಲ್ಲೂ ಸ್ವಲ್ಪ ಈ ಪರಮೇಶ್ವರ್ ಅಂತವರು ಪವರ್ಫುಲ್ ರಾಜಕಾರಣಿಯಾಗಿ ಬೆಳೆಯೋದು ಅವರ ಪಕ್ಷದಲ್ಲೇ ಕೆಲವರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಅದಾಯ್ತು. ಮತ್ತೆ ಈ ಸರ್ಕಾರ ಬರ್ಲಿಕ್ಕೆ ಕಾರಣ ಅಲ್ಲ, ನೇರ ಯಡಿಯೂರಪ್ಪನೇ ಈ ಸರ್ಕಾರನ ತಂದವರು. ಸಮ್ಮಿಶ್ರ ಸರ್ಕಾರವನ್ನ ಉರುಳಿಸಿ ಮಹಾರಾಷ್ಟ್ರದಲ್ಲಿ ಶಾಸಕರನ್ನ ಇಟ್ಟು ಫ್ಲೈಟ್ಗಳಲ್ಲಿ ಕರ್ಕೊಂಡೋಗಿ ಸರ್ಕಾರವನ್ನ ರಚನೆ ಮಾಡಿದಂತವರು ಯಡಿಯೂರಪ್ಪನವರು. ಹಾಗಾಗಿ ಮುಖ್ಯಮಂತ್ರಿ ಸಿಕ್ಕಿದೆ ಹೊರತಿದ್ದು ಹೈಕಮಾಂಡ್ ಆಯ್ಕೆ ಮಾಡಿ ನೀನು ಮುಖ್ಯಮಂತ್ರಿ ಆಗುವಂತ ಕೊಟ್ಟಿದ್ದಲ್ಲ, ಚುನಾವಣೆಯಲ್ಲಿ ಜನರು ಕೂಡ ಮಾಡಿದಲ್ಲ. ಈಗ ಇಳಿಸಲಿಕ್ಕೆ ಪ್ರಯತ್ನಗಳು ಆ ಮಟ್ಟದಲ್ಲೂ ನಡೀತಾ ಇದೆ. ಈ ಕ್ಯಾರೆಕ್ಟರ್ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ನಾವು ಈ ಮಾತುಕತೆಯನ್ನು ಮತ್ತೆ ಮುಂದುವರಿಸುವ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, CD ಸರ್ಕಾರ ಇವತ್ತು ಕರ್ನಾಟಕ ಒಂದು ಅತ್ಯಂತ ಅಸಹ್ಯಕರವಾದಂಥ ಒಂದು ರಾಜಕೀಯ ಸನ್ನಿವೇಶಕ್ಕೆ ಬಂದು ನಿಂತಿದೆ. ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ DYFI ಸಂಘಟನೆ ಮುಖಂಡರಾಗಿರುವಂಥ ಅಶ್ರಫ್ ಅವರಿದ್ದಾರೆ, ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಜೆರಾಲ್ಡ್ ಟವರ್ಸ್ ಅವರಿದ್ದಾರೆ. ನಾವು ಈಗಾಗಲೇ ಮಾತನಾಡುವಾಗ ಉಲ್ಲೇಖ ಮಾಡಿದೆವು, ಕರ್ನಾಟಕ ಎಂತೆಂಥ ಅತ್ಯಂತ ಮಾನವೀಯ ಕಾಳಜಿಯ, ಅದ್ಭುತ ಜನಪರ ಕಾಳಜಿಯ ಮುಖ್ಯಮಂತ್ರಿಗಳನ್ನು ಕಂಡಿತ್ತು. ದೇವರಾಜ ಅರಸು ಅವರು, ಕೆಂಗಲ್ ಹನುಮಂತಯ್ಯ ಅವರು, ನಿಜಲಿಂಗಪ್ಪನವರು, KC ರೆಡ್ಡಿ ಅವರು, ಒಬ್ಬ ಅತ್ಯಂತ ಧೀಮಂತ ರಾಜಕಾರಣಿಗಳು ಅಥವಾ ಧೀಮಂತ ಮುಖ್ಯಮಂತ್ರಿಗಳನ್ನು ಕಂಡಂಥ ನಾಡು ನಮ್ಮದು. ಜೊತೆಗೆ ಅತ್ಯಂತ ಪ್ರಬುದ್ಧವಾದಂಥ ರಾಜಕಾರಣಿಗಳು ನಮ್ಮ ವಿಧಾನ ಸಭೆ ಇರ್ಬೋದು, ವಿಧಾನ ಪರಿಷತ್ತು ಇರ್ಬೋದು, ಇವೆಲ್ಲದರಲ್ಲಿ ಕೂಡ ಅದರಲ್ಲಿ ಎಲ್ಲ ಪಕ್ಷದನ್ನು ಕೂಡ ಅದು ಆ ಪಕ್ಷ ಈ ಪಕ್ಷ ಅಂತ ಇಲ್ಲ, ಅಂಥ ರಾಜಕಾರಣಿಗಳನ್ನು ನೋಡಿದಂಥ ನಮ್ಮ ಕರ್ನಾಟಕ, ನಮ್ಮ ಕನ್ನಡ ನಾಡು ಇವತ್ತು ಇಂಥ ಅಸಹ್ಯ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ ವಿಧಾನ ಪರಿಷತ್ ಸದಸ್ಯರೊಬ್ಬರು ಹೇಳ್ತಾರೆ, ನನ್ನ ಕೈಯಲ್ಲಿ ಮುಖ್ಯಮಂತ್ರಿಗಳ CD ಇದೆ, ನಾನು 2 ದಿವಸದಲ್ಲಿ ಬಿಡುಗಡೆ ಮಾಡ್ತೇನೆ ಅಂತ ಒಬ್ಬರು ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ, ಆ CD ನನ್ನ ಕೈಯಲ್ಲಿ ಇದ್ದಿದ್ದರೆ ನಾನು ಇಷ್ಟರಲ್ಲಿ ಉಪಮುಖ್ಯಮಂತ್ರಿ ಆಗ್ತಾ ಇದ್ದೆ ಅಂತ. ಸೊ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮೇಲೆ. ಯಾರು ಕೊಡೋರೆಲ್ಲರೂ ಸ್ವತಃ ಯಡಿಯೂರಪ್ಪನವರದೇ, ಸ್ವತಃ ಸರ್ಕಾರ ನಡೆಸ್ತಾ ಇರುವಂಥ BJP ಪಕ್ಷದ ಮುಖಂಡರುಗಳು, BJP ಪಕ್ಷದ ಶಾಸಕರು, ಅಥವಾ BJP ಪಕ್ಷದ ಹಿರಿಯ ನಾಯಕರುಗಳು. ಎಂಥ BJP ಯಾವತ್ತೂ ಕೂಡ ಹೇಳಿಕೊಂಡದ್ದು, ನಾವು ಸಂಸ್ಕೃತಿ ನಮ್ಮದು ವಿಭಿನ್ನವಾದ ಸಂಸ್ಕೃತಿ, ನಾವು ಸಂಸ್ಕೃತಿಯ ರಕ್ಷಕರು, ನಾವು ಧರ್ಮ ರಕ್ಷಕರು, ನಾವು ವಿ ಆರ್ ದ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳಿಕೊಂಡು, ನಮ್ಮದು ಬೇರೆ ಎಲ್ಲ ಪಕ್ಷಕ್ಕಿಂತ ವಿಭಿನ್ನವಾದ ಪಕ್ಷ ನಮ್ಮದು ಅಂತ ಹೇಳಿಕೊಂಡಂಥ BJP ಇವತ್ತು ತನ್ನ ಅತ್ಯಂತ ಹಿರಿಯ ನಾಯಕನಿಗೆ, ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಯಾವ ಲೆವೆಲಲ್ಲಿ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, CD-ಯಲ್ಲಿರುವುದನ್ನು ನೋಡಬಾರದು ಅನ್ನುವಂಥ ಲೆವೆಲ್ಗೆ ಬಂದು ಮಾತಾಡ್ತಾ ಇದ್ದಾರೆ. ಸೊ ಯಾವ ಲೆವೆಲ್ಗೆ ನಮ್ಮ ರಾಜಕೀಯವನ್ನು ತಂದು ನಿಲ್ಲಿಸಿದ್ರು ಅಂತ ನಮಗೆ ನಾಚಿಕೆ ಆಗುವಂಥ ವಿಚಾರ ಇದು. ನಮ್ಮ ಜನ ಮತ ಕೊಟ್ಟು ಇವರನ್ನು ಗೆಲ್ಲಿಸಿದಾರಲ್ಲ, ಇವರೇ ನಮ್ಮ ನಾಯಕರುಗಳು ಅಂತ. ಸೊ ಇಂಥವ್ರಿಗೆ ಏನು ಹೇಳೋದಂತ. ಇದು ಅಶ್ರಫ್ ಅವರೇ, ಈ ಮಧ್ಯೆ ಇದು ಈಗ ಅದೇ ನಾನು ಆಗಿದ್ದ ಬ್ರೇಕ್ಗಿಂತ ಮೊದಲು ನಿಮ್ಮ ಹತ್ರ ಮಾತನಾಡುವಾಗ ಉಲ್ಲೇಖಿಸಿದಂಥ ಮತ್ತೆ ನಾನು ನಿಮ್ಮ ಹತ್ರ ಪ್ರಸ್ತಾಪಕ್ಕೆ ಬರುವಂಥದ್ದು, ಇಷ್ಟೆಲ್ಲ ಮಾತನಾಡುವಾಗ ಕೂಡ BJPಯ ಹೈಕಮಾಂಡ್ ಈ 3-4 ದಿವಸ ಸುಮ್ಮನಿದ್ದು ಒಂದು ಚಂದ ನೋಡ್ತಾ ಇತ್ತಲ್ಲ. ಬಹುಶಃ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು ನೋಡಿ, ಕುರಿಯನ್ನು ಬಲಿ ಕೊಡುವಾಗ ಅಥವಾ ಕೋಳಿಯನ್ನು ಬಲಿ ಕೊಡುವಾಗ ಅದಕ್ಕೆ ಸ್ವಲ್ಪ, ಕುರಿಗೆ ಆದರೆ ಸ್ವಲ್ಪ ಹುಲ್ಲು ಕೊಡಲಿಕ್ಕೆ ಉಂಟು, ಕೋಳಿಗಾದರೆ ಸ್ವಲ್ಪ ಅಕ್ಕಿಯೋ ಭತ್ತವೋ ಅದರ ಹಾಕ್ಲಿಕ್ಕೆ ಉಂಟು. ಆನಂತರ ಅದನ್ನು ಕಡಿಯುವುದೇ. ಸೊ ಅದಕ್ಕೆ ತಿಂದು ಏನು ಆಗಲಿಕ್ಕಿಲ್ಲ. ಸೊ ಬಹುಶಃ ಇಲ್ಲಿ ಯಡಿಯೂರಪ್ಪನವರಿಗೆ ಎಲ್ಲ ಮುಕ್ತ ಸ್ವಾತಂತ್ರ್ಯಗಳನ್ನು ಕೊಟ್ಟು ಸಚಿವ ಸಂಪುಟ ವಿಸ್ತರಣೆ ಮಾಡಿ ಅಥವಾ ನಿಮಗೆ ಬೇಕಾದವ್ರನ್ನ ಸೇರಿಸ್ಕೊಳ್ಳಿ ಅಂತ ಎಲ್ಲ ಚಂದ ನೋಡಿ ಇವತ್ತು ಈ ರೀತಿಯೆಲ್ಲ ಗದ್ದಲಗಳು ಆಗ್ತಾ ಅಥವಾ ಅದನ್ನು ಮಾಡಿಸುವ ಸೂತ್ರಧಾರರು ಯಾರಾದರೂ ಇದ್ದಾರೋ ಅಥವಾ ಅಂದರೆ ಅಂತಿಮವಾಗಿ ಯಡಿಯೂರಪ್ಪನವರನ್ನು ಬೀಳಿಸಬೇಕು ಅನ್ನುವಂಥ ಒಂದು ತಂತ್ರಗಾರಿಕೆ ಇದರ ಹಿಂದೆ ಎಲ್ಲ ಕೆಲಸ ಮಾಡ್ತಾ ಇರಬಹುದು. ಖಂಡಿತ ಅದೇ ರೀತಿಯ ಸಂಶಯಗಳು ಬರ್ತಾ ಇರುವಂಥದ್ದು. ಈ ಹಿಂದೆನೂ ಯಡಿಯೂರಪ್ಪನವರಿಗೆ ಆದಂಥದ್ದು ಅದೇ. ಹೈಕಮಾಂಡ್ ಕೃಪಾ ಕಟಾಕ್ಷದಿಂದಲೇ ಯಡಿಯೂರಪ್ಪನವರು ಜೈಲಿಗೆ ಹೋದಂಥದ್ದು.
ಅಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿ ಬಂದಂಥದ್ದು ಅದೇ. ಕೊನೆಗೆ ಸದಾನಂದ ಗೌಡರು ಯಡಿಯೂರಪ್ಪನಿಗೇನು ಭರವಸೆ ಕೊಟ್ಟಿದ್ರು, ಆ ಭರವಸೆಯನ್ನು ಮೀರಿ ಪಕ್ಷಕ್ಕೋಸ್ಕರ ನಾನು ನಿಷ್ಠನಾಗಿರ್ತೇನೆ ಅನ್ನೋ ರೀತಿಯಲ್ಲಿ ಮತ್ತೆ ಅಧಿಕಾರ ಹಸ್ತಾಂತರಕ್ಕೆ ಬಗ್ಗದೇನೆ ಜಗದೀಶ್ ಶೆಟ್ಟರ್ ಅವರನ್ನು ತಂದಿದ್ದು ಯಡಿಯೂರಪ್ಪನವರೇ. ಈ ರೀತಿಯ ರಾಜಕಾರಣ ಇಲ್ಲಿ ಆಗಿದೆ. ಯಡಿಯೂರಪ್ಪನವರೇನು ಹಿಂದೆನೂ ಹೈಕಮಾಂಡಿನ ನೆಚ್ಚಿನ ಮುಖ್ಯಮಂತ್ರಿನೂ ಅಲ್ಲ, ಈಗಲೂ ಅಲ್ಲ. ಈಗ ಯಡಿಯೂರಪ್ಪನವರ ಸ್ವಸಾಮರ್ಥ್ಯದಿಂದಲೇ ಇಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಪಡೆದಿದೆಯೇ ಹೊರತು ಬೇರೆ ಹೈಕಮಾಂಡ್ ರಚನೆ ಮಾಡಿದಂಥ ಸರ್ಕಾರ ಅಲ್ಲ ಇದು. ಹಾಗಾಗಿ ಯಡಿಯೂರಪ್ಪನವರು ಸಹಜವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೆ ಬೇಕಾದಷ್ಟು ನೆರವನ್ನ ಅವರ ಪಕ್ಷದಲ್ಲಿದ್ದಂಥವರು, ಜೊತೆಗೆ ಆಗಿನ ಇದು ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವರು. ಅಶೋಕ್ ಅವರೇ, ಇವರ ಕೇಂದ್ರದಲ್ಲಿ ಸರ್ಕಾರ ಇದೆ ಅಲ್ವಾ, ಬಿಜೆಪಿ ನೇತರ ಸರ್ಕಾರ, ಒಬ್ಬ ಸಚಿವ ದಮ್ಮು ತೆಗೆಯುವುದಿಲ್ಲ. ಆಮೇಲೆ ಇವರ ಏನು ಪಕ್ಷದ ಹೈಕಮಾಂಡ್ ಹೇಳಿದ ಒಂದು ಮಾತನ್ನು ಯಾವ ರಾಜ್ಯದಲ್ಲಿ ಕೂಡ ಇವರ ಏನು ಬಿಜೆಪಿ ಆಡಳಿತದಲ್ಲಿ ಇರುವಂಥ ಅಥವಾ ಬಿಜೆಪಿ ಒಂದು ಸಂಘಟನೆಯಾಗಿ ಒಬ್ಬ ನಾಯಕನು ಕೂಡ ಎದುರು ಮಾತಾಡೋದಿಲ್ಲ. ಸೊ ಅಂದರೆ ಆ ಲೆವೆಲಲ್ಲಿ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಇಡೀ ಪಕ್ಷ ಅಥವಾ ಪಕ್ಷದೊಂದು ಆಂತರಿಕ ವ್ಯವಸ್ಥೆಯನ್ನು. ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಈ ರೀತಿಯಲ್ಲಿ ಒಂಥರ ಬೀದಿಯಲ್ಲಿ ರಂಪ ಮಾಡಿದಾಗ ನಾಯಕರುಗಳೆಲ್ಲ ಹೇಳ್ತಾ ಇದ್ರು ಕೂಡ. ಅದರಲ್ಲೂ ಒಂದು ವಿಶೇಷ ರಾಜಕಾರಣ, ಯತ್ನಾಳ್ ಅಂತವ್ರು ಒಂದು ಕಡೆ ಮೋದಿಯನ್ನ ಹೊಗಳ್ತಾನೆ ಯಡಿಯೂರಪ್ಪನವ್ರನ್ನ ತೆಗಳ್ತಾರೆ. ಒಂದು ಕಡೆ ಮೋದಿಯನ್ನ ಹೊಗಳ್ತಾರೆ, ಅದೇ ಮಾತಿನಲ್ಲಿ ಯಡಿಯೂರಪ್ಪನವ್ರನ್ನ ತೆಗಳ್ತಾರೆ. ಇದೊಂದು ರೀತಿಯ ವಿಭಿನ್ನ ರಾಜಕಾರಣ ಇಲ್ಲಿ ನಡೀತಾ ಇರುವಂತದ್ದು. ಅಂದ್ರೆ ಅಲ್ಲಿ ಬೇಕು ನಮಗೆ, ಅವರು ಬೇಕು ನಾಯಕನಾಗಿ, ಇವರು ಬೇಡ. ಇದರ ಅರ್ಥ ಏನು? ಅರ್ಥ ಮಾಡ್ಕೊಳ್ಳೋರಿಗೆ ಇದರಲ್ಲಿ ಸಂದೇಶ ಇದೆ. ಇಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ. ಈಗ ಪಕ್ಷ ಎರಡು ವ್ಯಕ್ತಿಗಳ ನಿಯಂತ್ರಣದಲ್ಲೇ ಇರುವಂತದ್ದು. ಹೌದು, ಅಮಿತ್ ಶಾ, ಮೋದಿ ಇವರ ನಿಯಂತ್ರಣದಲ್ಲಿದೆ. ಅವರ ನಿಯಂತ್ರಣ ಮೋಹನ್ ಭಾಗವತ್ ಅವರ ಕೈಯಲ್ಲಿದೆ. ಆಯ್ತು, ಇಲ್ಲೇ ಎಲ್ಲ ಪವರ್ ಅಲ್ಲೇ ಕೇಂದ್ರೀಕೃತವಾಗಿರುವಂತದ್ದು. ಅವರ ಪಕ್ಷದ ಅವರ ಆದೇಶವನ್ನ ಮೀರುವಂತವ್ರು ಇಲ್ಲಿ ಇಲ್ಲ. ಇದ್ರೆ ಅವನ ಪಕ್ಷದಲ್ಲಿ ನಿಲ್ಲೋದು ಇಲ್ಲ. ಅವನಿಗೆ ಸಚಿವ ಸ್ಥಾನ ಬಿಡಿ, ಅವನಿಗೆ ಶಾಸಕ ಸ್ಥಾನದಲ್ಲೂ ಉಳಿಯೋದು ಕಷ್ಟ ಅನ್ನುವ ಪರಿಸ್ಥಿತಿ ಇದೆ ಇವರ ಆದೇಶಗಳನ್ನ ಮೀರಿದ್ರೆ. ಆದರೆ ಆದೇಶ ಕೊಡುವಂತವ್ರೆ ಆಶೀರ್ವಾದ ಕೊಡುವವರಾದ್ರೆ ಇದು ಮತ್ತೆ ಮಾತಾಡಬೇಕು ಆದಂತ ವಿಷಯಗಳ ಬಗ್ಗೆ ಮಾತಾಡಿದ್ರು ಒಂದು ಲೆಕ್ಕ ಬೇರೆ ಇತ್ತು. ಸಮಸ್ಯೆಗಳು ಬೇಕಾದಷ್ಟು ಇರುವಾಗ ಇವರ ರಾಜಕಾರಣ ಸಿಡಿ, ಇವರ ರಾಜಕಾರಣ ಬೇರೆ. ಸಮಸ್ಯೆಗಳು ಎಷ್ಟಿದೆ? ನಿರುದ್ಯೋಗ, ಹೊಟ್ಟೆಪಾಡಿನ ಜೀವನ, ಆಫ್ಟರ್ ಕೊರೋನಾ ಎಷ್ಟೆಲ್ಲ ಸಮಸ್ಯೆಗಳು, ಬದುಕಿನ ಪ್ರಶ್ನೆಗಳು. ಈಗ ತಿಂಗಳುಗಟ್ಟಲೆ ಶಾಲೆಗಳನ್ನು ಬಂದ್ ಮಾಡಿಟ್ಟೆವು. ಫ್ಯಾಕ್ಟರಿಗಳು ಬಂದಾಯ್ತು, ಮಕ್ಕಳು ಪೋಷಕರು ಬೊಬ್ಬೆ ಹೊಡೆದ್ರು ಸ್ಕೂಲ್ ಒಮ್ಮೆ ಆರಂಭಿಸಿ ಅಂತ. ಮೊನ್ನೆ ತಾನೇ ಬೆಂಗಳೂರಲ್ಲಿ ಸ್ಪಷ್ಟವಾದ ನಿಲುವಿಲ್ಲ. ತಾನೇ ಬೆಂಗಳೂರಲ್ಲಿ ದೊಡ್ಡ ಕಾರ್ಮಿಕರ ಪ್ರತಿಭಟನೆ ಆಯ್ತು, ಬೆಂಕಿ ಎಲ್ಲ ಕೊಟ್ರು, ಎಷ್ಟೋ ಕಾರ್ಖಾನೆಗಳು ಲಾಕ್ಡೌನ್ ಘೋಷಣೆ ಮಾಡ್ತು. ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ಈಗ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಬರೀ ಇದೆ ಅಳುವಂಥದ್ದು, ಸಹಾಯ ಮಾಡಿ ಅನ್ನುವಂಥದ್ದು. ಅದೊಂದು ಕಡೆ ಆಯಿತು. ಇನ್ನೊಂದು ಕಡೆ ಬ್ಯಾಂಕ್ಗಳ ವಿಲೀನೀಕರಣ ಹೆಸರಲ್ಲಿ ನಾರ್ತ್ ಅವರಿಗೆ ಕೊಟ್ಟರು. ಅದಾನಿ ಅಂಬಾನಿ ಅವರು ಅಂತವರಿಗೆ ವಿಮಾನ ನಿಲ್ದಾಣಗಳು, ಉಕ್ಕಿನ ಅದು ಇದು ಎಲ್ಲವೂ ಕೊಟ್ರಿ. ಈ ರೀತಿಯ ವ್ಯವಸ್ಥೆಯಲ್ಲಿ ಬಡವರು ಹೊಟ್ಟೆಪಾಡಿನ ಪ್ರಶ್ನೆ, ಬದುಕಿನ ಪ್ರಶ್ನೆಯನ್ನು ಎದುರಿಸ್ತಾ ಇದ್ದಾರೆ. ಕೆಲಸ 9 ಗಂಟೆ ಇದ್ದಿದ್ದು 12 ಗಂಟೆ ಮಾಡಿದ್ರಿ. ಇದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಇನ್ನೊಂದು ಕಡೆ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇಂಥ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ರಾಜಕಾರಣ ಮಾಡೋದು ಬಿಟ್ಟು ನೀವು ಸಿಡಿ ಇದೆ ಅಂತ ಹೇಳ್ಕೊಂಡು ರಾಜಕಾರಣ ಮಾಡ್ತೀರಿ ಅಂದ್ರೆ ನಾವು ಎತ್ತ ಕಡೆ ಹೇಳಿದಿರಿ. ಕೇಂದ್ರ ಸಚಿವರು ಯಾರು ಕೂಡ ಮಾತಾಡುವುದಿಲ್ಲ ಅಂತ ಹೇಳಿ. ಕೇಂದ್ರ ಸರ್ಕಾರಕ್ಕೆ ಎಲ್ಲ ಸಚಿವರಿಗೆ ಗೊತ್ತುಂಟು, ಪ್ರತಿಯೊಬ್ಬ ಮತದಾರ ಈಗ ಸರ್ಕಾರ ಮಾಡಿದ ತಪ್ಪುಗಳನ್ನು ಲಿಸ್ಟ್ ಮಾಡಿ ಇಟ್ಟಿದ್ದಾರೆ ಅಂತೇಳಿ. ಈಗ ಸರ್ಕಾರ ಹೊಗಳುವುದು ಯಾರು ಹೇಳಿದರೆ? ಟಿವಿಗಳು ಮಾತ್ರ. ಯಾಕೆ ಹೇಳಿದರೆ? ಹಣದ ಬಲದಲ್ಲಿ ಎಲ್ಲ ಟಿವಿಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಅವರಿಗೀಗ ಏನಾಗಿದೆ ಹೇಳಿದರೆ, ಯಡಿಯೂರಪ್ಪರ ಇದೆಲ್ಲ ಗಲಾಟೆ ಮೈ ಮೇಲೆ ಒಂದು ಇದಾಗ್ತದಲ್ಲ, ಸೆಕೆ ಬೊಕ್ಕೆ, ಆ ಥರ ಆಗಿದೆ. ಅದು ಆಪರೇಟ್ ಮಾಡಿಕೊಳ್ಳಲ್ಲ, ಹಿಂಡ್ಲಿಕ್ಕೂ ಅಲ್ಲ ಅಂತೇಳಿ. ಆ ಥರ ಇರುವಾಗ ನೋಡಿ, ಈಗ ಸದಾನಂದ ಗೌಡ್ರೆ ನಮಗೆ ಮೊನ್ನೆನವರು ಸ್ವಲ್ಪ ಅಸ್ವಸ್ಥ ಆದರು. ಸದಾನಂದ ಗೌಡರು ನಮ್ಮ ಊರಿನವರೇ ಒಂದು ಮಂತ್ರಿಯಾಗಿ ಏನು ಸಾಮರ್ಥ್ಯ ತೋರಿಸಿದ್ದಾರೆ ಅವರು. ಉಡುಪಿ ಶಾಸಕ ಇವರು ನಮ್ಮ ಶೋಭಾ ಕರಂದ್ಲಾಜೆಯವರ ಬಗ್ಗೆ ಅಲ್ಲಿಯ ಜನರು ವಿರೋಧ ಮಾತಾಡ್ತಾರೆ. 90% ವೋಟರ್ಸ್. ಮಂಗಳೂರಲ್ಲಿ ಆಯಿತು, ಈ ಪಂಪೆಲ್ ಫ್ಲೈಓವರ್ ಇದೊಂದು ಬಿಡುವ, ಅದರ ನಂತರ ಎಷ್ಟು ನಮ್ಮ ಇದು ಪಾರ್ಲಿಮೆಂಟ್ ಮೆಂಬರ್ಗೆ ಎಷ್ಟು ಮಂದಿ ದೂರ್ತಾರೆ. ಇದೇನಾಗಿದೆ ಹೇಳಿದರೆ ಅವರಿಗೂ ಕೂಡ ಮಾತಾಡಲಿಕ್ಕೆ ಬೇಡ. ನಮ್ಮ ಸ್ಮಾರ್ಟ್ ಸಿಟಿಯನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲ ಸರ್, ಈಗ 3 ವರ್ಷ 4 ವರ್ಷ ಹತ್ತಿರ ಇದು ಹೇಗಾದರೂ ಮುಗಿಸುವುದೇ ಅವ್ರದ್ದು ಈಗ ಒಂದು ಉದ್ದೇಶ. ಆದ್ರೆ ಈಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಇಲ್ಲ, ಈಗ ಇದು 3 ವರ್ಷ ಮುಂದೆ ಹೋಗುತ್ತಾ? ಈಗ ನೀವೇನು ಹೇಳ್ತೀರ? ಈಗ ಸೆಂಟ್ರಲ್ ಅಲ್ಲಿ ಹೇಳಿದ್ದಾರೆ ಇರಬಹುದು. ಎಲ್ಲ ಡಿಪಾರ್ಟ್ಮೆಂಟ್ಗಳು ಅವರ ಕೈ ಕೆಳಗಿದೆ. ಸಿಬಿಐ ಆಗ್ಲಿ, ಅದು ಇನ್ಕಮ್ ಟ್ಯಾಕ್ಸ್ ಎಲ್ಲ. ಆದ ಕಾರಣ ಆ ಅಸ್ತ್ರವನ್ನು ಪ್ರಯೋಗ ಮಾಡಿಕೊಂಡು ಅವರಿಗೆ ಅದು ಸರ್ಕಾರ ಮುಂದುವರಿಸಿಕೊಂಡು ಹೋಗ್ಬಹುದು. ಈಗ ನೋಡಿ, ಏನು ಬರೀ ವ್ಯಾಕ್ಸಿನ್ ಇದೆ ಹೇಳಿ, ವ್ಯಾಕ್ಸಿನ್ ತಾವೇ ಸಂಶೋಧನೆ ಮಾಡಿದಾಗೆ ಪ್ರೊಜೆಕ್ಟ್ ಆಗ್ತದಲ್ಲ.
ನಾನು ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೇನೆ. ನಮ್ಮ ವ್ಯಾಕ್ಸಿನ್ ಅನ್ನು ಸಂಶೋಧನೆ ಮಾಡಿದ್ಯಾರು ವಿಜ್ಞಾನಿಗಳ ಒಂದು ಕ್ವಶನ್ ಮಾರ್ಕ್ ಹಾಕಿದ್ದೇನೆ. ಅಂದರೆ ನನಗೆ ಡೈರೆಕ್ಟ್ ಆಗಿ ಹಾಕ್ಲಿಕ್ಕೆ ಬೇಸರ ಆಯಿತು. ಇದು ಪ್ರಚಾರ ನೋಡುವಾಗ ಸರ್ಕಾರದವರೇ ವ್ಯಾಕ್ಸಿನ್ ಅನ್ನು ಕಂಡು ಹುಡುಕಿದಾಗೆ ಪ್ರಚಾರ ಆಗಿದೆ. ಯಡಿಯೂರಪ್ಪನವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ್ದ 3 ಡಿನೋಟಿಫೈ ಪ್ರಕರಣಗಳು ಗೆ ಹೈಕೋರ್ಟ್ ಮತ್ತೆ ಜೀವ ಕೊಟ್ಟಿದೆ. ಹೈಕೋರ್ಟ್ ಮತ್ತೆ ಜೀವ ಕೊಟ್ಟಿದೆ 3 ನೋಟಿಫಿಕೇಶನ್ ಪ್ರಕರಣಕ್ಕೆ. ಮಠದಹಳ್ಳಿ, ಬೆಳ್ಳಂದೂರು ಮತ್ತು ದೇವನಹಳ್ಳಿ ಪ್ರಕರಣಗಳಲ್ಲಿ ವಿಚಾರಣೆಗೆ ರದ್ದತಿ ಕೋರಿ ಯಡಿಯೂರಪ್ಪ ಸಲ್ಲಿಸಿದ ಮನವಿಯನ್ನು ಈಗಾಗಲೇ ಹೈಕೋರ್ಟ್ ವಜಾ ಮಾಡಿದೆ. ಅಂದರೆ ತನಿಖೆ ಆರಂಭ ಆಗುತ್ತೆ, ತನಿಖೆ ನಡೆಸುವಂತೆ ಲೋಕಾಯುಕ್ತ ಎಸಿಬಿಗೆ ಸೂಚನೆ ಕೂಡ ಕೊಟ್ಟಿದೆ. ಸೊ ಇನ್ನೊಂದು ಕಡೆ ಶಿವರಾಮ ಕಾರಂತ ಬಡಾವಣೆಯ 257 ಎಕರೆ ಡಿನೋಟಿಫಿಕೇಶನ್ ಪ್ರಕರಣದ ವಿಚಾರಣೆ ಕೂಡ ಸದ್ಯವೇ ಸುಪ್ರೀಂ ಕೋರ್ಟ್ನಲ್ಲಿ ಎದುರಾಗಲಿದೆ. ಇವೆಲ್ಲವೂ ಯಡಿಯೂರಪ್ಪನವರ ಏನು ಕುತ್ತಿಗೆಗೆ ಬರುವಂಥ ಪ್ರಕರಣಗಳೇ. ಸೊ ಬಹುಶಃ ಇವೆಲ್ಲ ಒಂದೊಂದೇ ಪ್ರಕರಣಗಳು ಇದ್ದಾಗ ಬಹುಶಃ ಹೇಗೋ ಇಲ್ಲಿ CD ಮತ್ತು ರದ್ದಾಂತಗಳು ಎಲ್ಲ ಉಂಟಲ್ಲ. ಸೊ ಇವೆಲ್ಲವನ್ನು ಬಹುಶಃ ಚಂದ ನೋಡುವಂಥ, ನೀವಾಗಲೂ ಹೇಳಿದ್ರಲ್ಲ, ಏನು ಹೈಕಮಾಂಡ್ ಕೃಪೆ ಇದ್ದೇ ಇವರೆಲ್ಲ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಆಯಿತು, ಈಗ ಒಂದಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿ, ಅಥವಾ ಬೇಕಾದವರನ್ನು ಯಾರಿಗೆಲ್ಲ ನೀವು ಅವತ್ತು ನಿಮಗೆ ಏನು ಆಪರೇಷನ್ ಕಮಲ ಮಾಡುವಾಗ ಬೆಂಬಲ ಕೊಟ್ಟರು ಅವರನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳಿ, ಒಮ್ಮೆಗೆ ಅವರನ್ನು ತೃಪ್ತಿಪಡಿಸಿ. ಸೊ ಆದರೆ ನೀವು ನಿಮ್ಮಷ್ಟಕ್ಕೆ ನೀವು ಬೀಳುವಂಥ ಪರಿಸ್ಥಿತಿ ಎದುರಾಗುತ್ತೆ ಅನ್ನುವುದು ಕೂಡ ಒಂದು ಏನು ಮುನ್ಸೂಚನೆಗಳಿದ್ದಾವೆ. ಇಲ್ಲಿ ಏನಾಗಿದೆ ಹೇಳಿದರೆ, ಸರ್ಕಸ್ ಇತ್ತು ಜೊತೆಯಲ್ಲಿ ಡೊಂಬರಾಟ ಕೂಡ ಬಂದಿದೆ. ಈಗ ಜನರಿಗೆ ಸರ್ಕಸ್ ನೋಡುವುದಾ ಡೊಂಬರಾಟ ನೋಡುವುದಾ ಅಂತೇಳಿ ಟೋಟಲ್ ಕನ್ಫ್ಯೂಷನ್, ಎರಡು ಒಟ್ಟಿಗೆ ಬಂದಿದೆ. ಒಂದಕ್ಕೆ ಒಂದು ಉಚಿತ ಹೇಳ್ತಾರಲ್ಲ. ಹೌದು ಬಹುಶಃ ವರಿಷ್ಠರು ಕೂಡ ಇದಕ್ಕಾಗಿ ಸುಮ್ಮನೆ ಕೂತಿದ್ದಾರೆ. ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ವರಿಷ್ಠರಿಗೆ. ಏನು ಈಗಿನ ಬೆಳವಣಿಗೆ ನೋಡಿದ್ರೆ ಸರ್ಕಾರದ ಆಯಸ್ಸು ಕಡಿಮೆ ಅಂತ ಲಕ್ಷಣಗಳೇ ಕಾಣ್ತಾ ಇದೆ. ಕ್ಲೀನ್ 90% ಸರ್ಕಾರದ ರೀತಿಯಲ್ಲೇ ಇದೆ ಬೆಳವಣಿಗೆಗಳು, ಡಿನೋಟಿಫಿಕೇಶನ್, ಮರು ತನಿಖೆಗಳು. ಸಿಡಿ ಏನಾದ್ರೂ ಬಿಡುಗಡೆ ಆಯ್ತು ಅಂದ್ರೆ ಅದರಲ್ಲಿ ಸತ್ಯಾಂಶ ಎಷ್ಟಿದೆಯೋ ದೇವರೇ ಗೊತ್ತು, ದೇವನೇ ಬಲ್ಲ ಅದ್ರದ್ದು. ಆದ್ರೆ ಏನಾದ್ರೂ ಬಿಡುಗಡೆ ಆಯ್ತು ಅಂದ್ರೆ ಇದ್ದು ಸರ್ಕಾರ ಬಿತ್ತು ಅಂತಾನೆ ಲೆಕ್ಕ. ಆದ್ರೆ ಬಿಡುಗಡೆ ಮಾಡುವವರು ಯಾರು, ಬೆಕ್ಕಿಗೆ ಗಡ್ಡೆ ಕಟ್ಟುವವರು ಯಾವ ರೀತಿ ಅನ್ನೋ ಪ್ರಶ್ನೆ ಇದೆ. ಇವರು ಹೈಕಮಾಂಡ್ ಕಾಂಗ್ರೆಸ್ ಅಂತ ಇದ್ದಾರೆ, ಅವ್ರ ಕೈಯಲ್ಲಿದೆ ಅಂತಾರೆ, ಅವ್ರು ಇವ್ರ ಕೈಯಲ್ಲಿದೆ ಅಂತಾರೆ, ನನ್ನ ಕೈಯಲ್ಲಿದೆ, ನಾನು ಉಪಮುಖ್ಯಮಂತ್ರಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಇವ್ರು ಹೇಳ್ತಾ ಇದ್ದಾರೆ ಸಿಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರ ಕೈಯಲ್ಲಿದೆ ಅಂತ ಗೊತ್ತಿಲ್ಲ. ಸಂತೋಷ್ ಆತ್ಮಹತ್ಯೆ ಹಿಂದೆನೂ ಈ ಸಿಡಿಯ ವಿಚಾರನೆ ಬಂದಿತ್ತು. ಜೀವ ಕಳ್ಕೊಳ್ಳುವಂತ ಪ್ರಶ್ನೆ ಈ ಸಿಡಿ ತಂದಿಟ್ಟಿದ್ರೆ ಇನ್ನು ಅಧಿಕಾರ ಹೋಗುವಂತ ಪ್ರಶ್ನೆ ಏನು ದೊಡ್ಡದಲ್ಲ ಬಿಡಿ. ಸಂತೋಷ್ ಆತ್ಮಹತ್ಯೆಗೆ ರೆಡಿ ಆಗಿದ್ರು ಈ ಸಿಡಿ ವಿಷಯದಲ್ಲಿ ಅಂದ್ಮೇಲೆ ಇನ್ನು ಅಧಿಕಾರ ಹೋಗೋದು ದೊಡ್ಡ ವಿಷಯ ಅಲ್ಲ, ಹೋಗುವಂತ ಲಕ್ಷಣಗಳೇ ಇರ್ಬೋದು. ಆದ್ರೆ ಆ ಸಿಡಿ ಬಿಡುಗಡೆ ಯಾವತ್ತಾಗುತ್ತೆ ಅನ್ನೋದು ನೋಡ್ಬೇಕು. ಬಿಡುಗಡೆ ಆಯ್ತು ಅಂದ್ರೆ ಅಲ್ಲಿಗೆ ಮುಗೀತು ಸರ್ಕಾರ ಅಂತಾನೆ ಲೆಕ್ಕ. 2-3 ಉಪಮುಖ್ಯಮಂತ್ರಿಗಳನ್ನು ಮಾಡುವಾಗ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೇನೆ, ಇದು ಭಯಂಕರ ಅಸಹ್ಯ ಸರ್ಕಾರ. 3 ಉಪಮುಖ್ಯ, ಅದು ಬಿಡಿ, ಮೊನ್ನೆ ಆರೋಗ್ಯ ಮಂತ್ರಿಗಳ ಪೈಕಿ ಒಬ್ಬರಿಗೆ ಹೊಂದಾಣಿಕೆ ಇರಲಿಲ್ಲ, ಬಂತು ನಮ್ಮ ಕೊರೋನಾದ ಟೈಮ್ನಲ್ಲಿ. ಈ ಆರೋಗ್ಯ ಮಂತ್ರಿ ಆ ಆರೋಗ್ಯ ಮಂತ್ರಿ ಹತ್ರ ಇದು ಸಂಭಾಷಣೆ ಇಲ್ಲ. ಆರೋಗ್ಯ ಮಂತ್ರಿ ಮತ್ತು ವೈದ್ಯಕೀಯ ಶಿಕ್ಷಣ ಮತ್ತೆ ಹಾಗೆ ಇರುವ ಸಿಡಿ ಇದೆಯೋ ಇಲ್ವೋ, ಯಾವುದೇ ಒಂದು ವ್ಯಕ್ತಿಯ ಖಾಸಗಿ ಜೀವನದ ಸಿಡಿ ಅಂತ ಮಾಡುವಂತದ್ದೆಲ್ಲ ಪ್ರಕ್ರಿಯೆಗಳಿದೆಯಲ್ಲ, ಇವೆಲ್ಲ ಖಂಡನೀಯ. ಅದು ಯಾರೇ ಇರಲಿ ಅವೆಲ್ಲ ಮಾಡಬಾರ್ದು. ಅದಕ್ಕೆ ದಾರಿ ಮಾಡಿಕೊಟ್ಟದ್ದು ಥರ್ಡ್ ಕ್ಲಾಸ್ ರಾಜಕಾರಣ, ಅಸಹ್ಯ ರಾಜಕಾರಣದ ಪರಮಾವಧಿ. ಇದಕ್ಕಿಂತ ನಿಜ ರಾಜಕಾರಣ ಇನ್ನೊಂದಿಲ್ಲ. ಯಾವ ರೀತಿಯ ರಾಜಕಾರಣ? ಒಬ್ಬನ ವೈಯಕ್ತಿಕ ಖಾಸಗಿ ಬದುಕಿನ ಸಿಡಿಗಳನ್ನ ಇವ್ರು ಇಟ್ಕೊಂಡು ನಾನು ಆ ರೀತಿ ಬ್ಲಾಕ್ ಮೇಲ್ ಮಾಡ್ತೀನಿ ಅಂದ್ರೆ ಇದೆಂತ ರಾಜಕಾರಣ? ಮತ್ತೆ ಇವರು ನಮ್ದು ಸಂಸ್ಕೃತಿ ಇರುವ ಪಕ್ಷ ಅಂತ ಹೇಳ್ಕೊಳ್ತಾರೆ, ಸಂಸ್ಕೃತಿ ರಕ್ಷಕರು ಅಂತ. ಧಾರ್ಮಿಕ ಧರ್ಮದ ರಕ್ಷಕರು. ಸಂಸ್ಕೃತಿ ಮತ್ತೆ ಧರ್ಮ ಎರಡು ಬಂದಿದೆ. ಇಲ್ಲಿ ಸಂಸ್ಕೃತಿ ಇಲ್ಲ, ಈ ಕಡೆ ಧರ್ಮ ಕೂಡ ಇಲ್ಲ. ಎಲ್ಲದರ ರಕ್ಷಕರು ಇವರೇ, ಟೋಟಲ್ ಧರ್ಮ ರಕ್ಷಕರು ಇವರೇ, ಸಂಸ್ಕೃತಿಯ ರಕ್ಷಕರು ಇವರೇ, ಎಲ್ಲದರ ರಕ್ಷಕರು ಇವರೇ. ಇವರು ನಾಳಿನ ಕರ್ನಾಟಕಕ್ಕೆ ಅಂದರೆ ನಮ್ಮ ನಾಳೆ ಕೂಡ ಇದೆ ಅಲ್ವಾ, ಫ್ಯೂಚರ್ ಅನ್ನೋದು ಯುವಕರು ಇರ್ಬೋದು ಅಥವಾ ನಮ್ಮ ಹೊಸ ತಲೆಮಾರು ಇರ್ಬೋದು, ಅವರಿಗೆ ಯಾವುದನ್ನು ಇವರು ದಾರಿದೀಪವಾಗಿ ಕೊಡ್ತಾರೋ, ಯಾವುದನ್ನು ಒಂದು ಆದರ್ಶವಾಗಿ ತೋರಿಸ್ತಾರೋ ಗೊತ್ತಿಲ್ಲ. ಯಾಕಂದರೆ ಈ ಲೆವೆಲ್ನ ಒಂದು ಅಸಹ್ಯವಾದಂಥ ಒಂದು ಘಟನಾವಳಿಗಳು ಬಹುಶಃ ಎಲ್ಲೂ ಕೂಡ ನಡೆದಿಲ್ಲ. ಅಷ್ಟೊಂದು ಅಸಹ್ಯಕ್ಕೆ ಇಂಥ ಒಂದು ಏನು ರಾಜಕೀಯ ವ್ಯವಸ್ಥೆಯನ್ನು ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇವರಿಗೆ ಯಾವ ಪದಗಳಲ್ಲಿ ಕೂಡ ಖಂಡಿಸಿದರೆ ಕೂಡ ಸಾಲದು. ನಾವು ಈ ಒಂದು ಮಾತುಕತೆಯನ್ನು ನಿಲ್ಲಿಸಬೇಕಾಗಿದೆ. ಸೊ ಈ ಸಂದರ್ಭದಲ್ಲಿ ಈ ಒಂದು ಮಾತುಕತೆ ಸಂದರ್ಭದಲ್ಲಿ ಸ್ಟುಡಿಯೋಕ್ಕೆ ಬಂದಂಥ ಅಶ್ರಫ್ ಅವರಿಗೆ ನಾನು ಪ್ರೀತಿಯಿಂದ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಜರಾ ಟವರ್ಸ್ ಅವರೇ, ನಿಮಗೆ ಕೂಡ ಪ್ರೀತಿಯ ಧನ್ಯವಾದಗಳು.
ಎಸ್, ಕರ್ನಾಟಕ ಎಂತೆಂಥ ಅದ್ಭುತ ಮೇಧಾವಿ ರಾಜಕಾರಣಿಗಳನ್ನು, ಜನಪರ ಕಾಳಜಿಯ ರಾಜಕಾರಣಿಗಳನ್ನು, ಮುಖ್ಯಮಂತ್ರಿಗಳನ್ನು ಕಂಡಿತ್ತು. ದೇವರಾಜ ಅರಸು, ಕೆಂಗಲ್ ಹನುಮಂತಯ್ಯ, ನಿಜಲಿಂಗಪ್ಪ, KC ರೆಡ್ಡಿ ಅಂತವರು ಈ ಕನ್ನಡ ನಾಡನ್ನು, ಈ ಕರ್ನಾಟಕವನ್ನು ಆಳಿದ್ದಾರೆ ಮತ್ತು ಒಳ್ಳೊಳ್ಳೆಯ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟವರು. ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಹಿಡ್ಕೊಂಡು ಸ್ವತಃ ಅವರದೇ ಪಕ್ಷದವರು CD ಹಿಡ್ಕೊಂಡು ತಿರುಗಾಡಿಸ್ತಾ ಇದ್ದಾರೆ. ಒಬ್ಬರು ಹೇಳ್ತಾರೆ ಭ್ರಷ್ಟಾಚಾರ, ಇನ್ನೊಬ್ಬರು ಹೇಳ್ತಾರೆ ಅಸಹ್ಯ ಅಂತ. ಸೊ ಈ ವಿಚಾರ ಇವತ್ತು ನಾವು ಮಾತನಾಡಲೇಬೇಕಾಗಿದೆ. ಯಾಕಂತ ಹೇಳಿದ್ರೆ ಒಂದು ಕನಿಷ್ಠ ಒಂದು ಸಣ್ಣ ಒಂದು ಚೀಮಾರಿಯಾದರೂ ನಾವು ಹಾಕಬೇಕಾಗಿದೆ. ಅದು ಮಾಧ್ಯಮಗಳ ಧರ್ಮ. ಎಲ್ಲ ಸಂದರ್ಭದಲ್ಲೂ ರಾಜಕಾರಣಿಗಳನ್ನು ಹೊಗಳೋದು, ಎಲೆಕ್ಷನ್ ಟೈಮಲ್ಲಿ ಹೊಗಳೋದು ಅದೆಲ್ಲ ಇದ್ದದ್ದೇ. ನಾವು ಅದರಾಚೆ ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ನಾವು ಮಾತುಕತೆ ಇಂಥ ಅಸಹ್ಯ ವಿಚಾರದ ಬಗ್ಗೆ ಕೂಡ ಅಂತ ಹೇಳಿದ್ರೆ, ಇಂಥವರಿಗೆ ಮಾತಿನ ಮೂಲಕವೇ ಚೀಮಾರಿ ಹಾಕಬೇಕು. ಇಷ್ಟು ಮಾತ್ರ ನಾವು ಮಾಡಬಲ್ಲೆವು. ಎಸ್, ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.